ನಮಸ್ಕಾರ ವೀಕ್ಷಕರೇ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಂಬಿ ಬಂದ ಭಕ್ತರ ಶಕ್ತಿಯಾಗಿ, ತಾಯಿಯಾಗಿ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸ್ತಾ, ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಲಕ್ಷ್ಮೀ ದೇವಿ ಬೆಟ್ಟದಲ್ಲಿ ನೆಲೆಯಾಗಿ ನಿಂತಿದ್ದಾಳೆ ಲಕ್ಷ್ಮೀ ದೇವಿ. ದುಷ್ಟರ ಸಂಹಾರಕ್ಕಾಗಿ ತಾಯಿ ದುರ್ಗೆಯು 9 ದಿನಗಳಷ್ಟು ಕಾಲ ಕಾದಾಡಿ ಧರ್ಮ ಸಂಸ್ಥಾಪನೆಯನ್ನು ಮಾಡಿದಂತಹ ಈ ಒಂದು ನವರಾತ್ರಿಯ ಕಾಲ ನಮಗೆಲ್ಲರಿಗೂ ಪರ್ವಕಾಲ. ಈ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲೂ ಕೂಡ ದೇವಿಗೆ ವಿಶೇಷವಾದ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ತನ್ನ ಕಾರ್ಣಿಕವನ್ನು ಮೆರೀತಾ ಇರುವಂತಹ ಲಕ್ಷ್ಮೀ ದೇವಿ ಬೆಟ್ಟದ ಲಕ್ಷ್ಮೀ ದೇವಿಯ ಬಗೆಗೆ, ಅವಳ ಕಾರ್ಣಿಕ ಕಥೆಗಳ ಬಗ್ಗೆ, ಕ್ಷೇತ್ರದ ಸೇವಾ ವಿವರಗಳ ಬಗ್ಗೆ, ಹಾಗೆಯೇ ಕ್ಷೇತ್ರದ ಐತಿಹ್ಯದ ಬಗ್ಗೆ, ಇವೆಲ್ಲದರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲನೇದಾಗಿ ಲಕ್ಷ್ಮೀ ದೇವಿ ಬೆಟ್ಟದ ಲಕ್ಷ್ಮೀ ದೇವಿಯ ದರ್ಶನವನ್ನೊಮ್ಮೆ ಮಾಡ್ಕೊಂಡು ಬರೋಣ. ಈ ವಿಶೇಷ ಸಂದರ್ಭದಲ್ಲಿ ಭಕ್ತರ ಭಕ್ತಿಯನ್ನು, ವಿಶೇಷ ಪೂಜೆ ಪುನಸ್ಕಾರಗಳನ್ನು ಸ್ವೀಕರಿಸಿ ಮಂದಸ್ಮಿತಳಾಗಿ ಲಕ್ಷ್ಮೀ ದೇವಿಯು ಭಕ್ತರನ್ನು ಹರಸ್ತಾ ಇದ್ದಾಳೆ. ಆ ದೃಶ್ಯ ವೈಭವಗಳನ್ನು ಕಣ್ತುಂಬಿಕೊಂಡು ಬಂದ್ವಿ. ಇದೀಗ ನಮ್ಮ ಜೊತೆಗೆ ಈ ಕ್ಷೇತ್ರದ ಧರ್ಮದರ್ಶಿಗಳಾಗಿರುವಂತಹ ಐತಪ್ಪ ಸಪಲ್ಯ ಇವರ ಮೊಮ್ಮಗನಾಗಿರುವಂತಹ ಲಕ್ಷ್ಮೀ ಅರ್ಪಣ ಅವರು ನಮ್ಮ ಜೊತೆಗಿದ್ದಾರೆ. ಈ ಕ್ಷೇತ್ರದ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಬಂದಿರುವಂಥವರು. ಬನ್ನಿ ಅವ್ರ ಜೊತೆಗೆ ಮಾತನಾಡೋಣ. ಸರ್ ನಮಸ್ತೆ. ಮೊದಲನೇದಾಗಿ ನವರಾತ್ರಿಯ ಶುಭಾಶಯಗಳು ನಿಮಗೆ. ಓಕೆ ಸರ್, ಕ್ಷೇತ್ರಕ್ಕೆ ಭಕ್ತಾದಿಗಳ ದಂಡನ ನಾವು ನೋಡಿದ್ವಿ. ವಿಶೇಷವಾದ ಒಂದು ಭಕ್ತಿಯನ್ನು ಕೂಡ ನಾವು ಈ ಒಂದು ಭಕ್ತರಲ್ಲಿ ಕಂಡ್ವಿ. ಸರ್, ಈ ಕ್ಷೇತ್ರದ ಮಹಿಮೆಯ ಬಗ್ಗೆ ಮಾತನಾಡೋದಾದರೆ ಸುಮಾರು 50 ವರ್ಷಗಳಿಂದ ತಾಯಿ ಮಹಾಲಕ್ಷ್ಮಿ ಬಂದು ಈ ಕ್ಷೇತ್ರದಲ್ಲಿ ನೆಲೆಯಾಗಿದ್ದಾಳೆ. ಸಾವಿರಾರು ಮಂದಿ ಭಕ್ತರು ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಲಿಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಬಂದು ತಾಯಿಯ ಮೊರೆ ಬರ್ತಾರೆ. ಅದರಲ್ಲಿ ಹಲವು ರೀತಿ ಸಂತಾನ ಭಾಗ್ಯಕ್ಕಾಗಲಿ ಅಥವಾ ವಿವಾಹ ವಿಚಾರವಾಗಲಿ ಅಥವಾ ಉದ್ಯೋಗ ವಿಚಾರವಾಗಲಿ ಅನೇಕ ರೀತಿಯಾದಂಥ ವಿಚಾರಕ್ಕೋಸ್ಕರ ತಾಯಿ ಮಹಾಲಕ್ಷ್ಮಿಯ ಬಳಿ ಬರ್ತಾರೆ, ಪ್ರಾರ್ಥನೆಯನ್ನು ಮಾಡ್ತಾರೆ. ತಮ್ಮ ತಮ್ಮ ಇಷ್ಟಾರ್ಥವನ್ನು ಆ
ತಾಯಿ ಪ್ರಾರ್ಥನೆ ಮಾಡಿದಲ್ಲಿಗೆ ಆ ತಾಯಿ ಕರುಣಿಸಿ ಕೊಡ್ತಾಳೆ. ಹಾಗೆ ಯಾವ ರೀತಿಯ ಹರಕೆಯನ್ನು ಹೊತ್ತು ಭಕ್ತರು ಬರ್ತಾರೆ ಸರ್ ಇಲ್ಲಿಗೆ? ಇಲ್ಲಿ ಮುಖ್ಯವಾಗಿ ಸಂತಾನ ಭಾಗ್ಯ, ಅಂದರೆ ಯಾರಿಗೆಲ್ಲ ಸಂತಾನ ಭಾಗ್ಯವಾಗಿರುವುದಿಲ್ವೋ ಅವರೆಲ್ಲ ಈ ತಾಯಿಯ ಹತ್ತಿರ ಬಂದು ಪ್ರಾರ್ಥನೆ ಮಾಡಿದಲ್ಲಿ ತಾಯಿ ಕರುಣಿಸಿದಲ್ಲಿ ಅವರಿಗೆಲ್ಲ ಒಂದು ಮಗುವನ್ನು ಕೈಯಲ್ಲಿ ಕೊಟ್ಟಿದ್ದಾರೆ. ಹಾಗೆ ವಿವಾಹ ಸಂಬಂಧಿತ, ಅಂದರೆ ಯಾರಿಗೆಲ್ಲ ಮದುವೆ ಆಗಿರುವುದಿಲ್ವೋ ಅವರಿಗೆಲ್ಲ ಈ ತಾಯಿಯ ಬಳಿ ಬಂದು ಪ್ರಾರ್ಥನೆ ಮಾಡಿದ್ದಲ್ಲಿಗೆ ವಿವಾಹ ಕಾಲ ಕೂಡಿ ಬರುವಂಥ ಒಂದು ಯೋಗ ಭಾಗ್ಯವನ್ನು ಆ ಮಹಾಲಕ್ಷ್ಮಿ ಕರುಣಿಸಿದ್ದಾಳೆ. ಉದ್ಯೋಗ ವಿಚಾರದಲ್ಲೂ ಕೂಡ ಹೇಗೆ ಬಂದು ಪ್ರಾರ್ಥನೆ ಮಾಡ್ತಾರೋ ಅದರಂತೆ ಆ ತಾಯಿ ಮಹಾಲಕ್ಷ್ಮಿ ಅವರಿಗೆಲ್ಲರಿಗೆ ಆ ವಿಚಾರವಾಗಿ ಕರುಣಿಸ್ತಾಳೆ. ಇಷ್ಟಾರ್ಥಗಳು ಈಡೇರಿಕೆ ಆದ ಬಳಿಕ ಯಾವ ರೀತಿಯ ಸೇವೆಯನ್ನು ತಾಯಿಗೆ ಅರ್ಪಿಸ್ತಾರೆ ಅಂತ? ಇಲ್ಲಿ ಅಗತ್ಯವಾಗಿ ಅಂದರೆ ಮುಖ್ಯವಾಗಿ ತೊಟ್ಟಿಲು ಸೇವೆ, ಅಂದರೆ ತಾಯಿಯ ನಡೆಯಲ್ಲಿ ಬಂದು ಈ ಸಂತಾನ ಭಾಗ್ಯಕ್ಕೆ ಪ್ರಾರ್ಥನೆ ಮಾಡಿದ್ದಲ್ಲಿ ಮೊದಲನೇ ತೊಟ್ಟಿಲು ಸೇವೆಯನ್ನು ಬಂದು ತಾಯಿಯ ನಡೆಯಲ್ಲಿ ತೂಗ್ತೇವೆ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಆ ಮಗು ಜನನ ಆದ ನಂತರ ಆ ಮಗುವನ್ನು ಕರ್ಕೊಂಡು ಬಂದು ಮನೆಯಲ್ಲಿ ಹಾಕಲಿಕ್ಕಿಲ್ಲ, ಇಲ್ಲಿ ತೊಟ್ಟಿಲಿನಲ್ಲಿ ಮಲಗಿಸಿ ತೂಗುದು ಇಲ್ಲಿ ಒಂದು ವಿಶೇಷತೆ. ಅದು ಬೇರೆ ಯಾವ ರೀತಿಯ ಹರಕೆಯನ್ನು ತಾಯಿಗೆ ಸಮರ್ಪಿಸಬಹುದು ಅಂತ? ಬೇರೆ ಪಟ್ಟೆ ಸೀರೆ ಆಗಲಿ ಅಥವಾ ಅನೇಕ ರೀತಿಯ ಮತ್ತು ಈ ಕ್ಷೇತ್ರದಲ್ಲಿ ನಡೆಯುವಂಥ ಬೇರೆ ಬೇರೆ ಸೇವೆಗಳೆಲ್ಲ ಇಲ್ಲಿ ವಿಶೇಷವಾಗಿ ನಡೀತದೆ. ಮಹಾಪೂಜೆ ಆಗಲಿ, ಮತ್ತು ಅಲಂಕಾರ ಪೂಜೆ ಆಗಲಿ, ಮತ್ತು ಮಹಾ ಅನ್ನ ಸಂತರ್ಪಣೆ ಆಗಲಿ, ಅಥವಾ ಅನೇಕ ರೀತಿಯಾದಂಥ ಸೇವೆಗಳು ಭಕ್ತರು ತಮ್ಮ ಇಷ್ಟದ ಸೇವೆಗಳನ್ನು ಕೊಡಬಹುದಾ? ಯಾಕಂದರೆ ನನಗೆ ಈಗ ನೋಡಿ, ಭಕ್ತರು ಬಡವರೇ ಇರ್ತಾರೆ, ಕಷ್ಟದಿಂದ ಬಂದಿರ್ತಾರೆ, ಅಂದರೆ ಅವರ ಕೈಗೆಟುಕದಂತಹ ಸೇವೆಗಳನ್ನು ಮಾಡಿಸೋದು ಭಕ್ತರಿಗೆ ತುಂಬ ಕಷ್ಟ ಇರುತ್ತೆ. ಹೌದು, ಇಲ್ಲಿ ಒಂದು ಮುಖ್ಯವಾಗಿ ತುಪ್ಪದಾರತಿ ಅಂತ ಹೇಳಿ ಒಂದು ಸೇವೆ ನಡೀತದೆ. ಈಗ ಭಕ್ತರಿಗೆ, ತುಂಬ ಜನ ಭಕ್ತರಿಗೆ ಕ್ಷೇತ್ರದಲ್ಲಿ ಹೋಗಿ ತನ್ನ ಕೈಯಾರೆ ಆ ತಾಯಿಗೆ ಆರತಿಯನ್ನು ಬೆಳಗಬೇಕು ಅಂತ ಹೇಳಿ ಒಂದು ಆಸೆ ಇರ್ತದೆ. ಆ ಆಸೆ ಈಡೇರಿಸಲಿಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ಹೊರಗೆ, ಅಂದರೆ ಗರ್ಭಗುಡಿಯ ಹೊರಗಡೆ ನಾವೇ ನಿಂತು ಆ ತಾಯಿಗೆ ಆರತಿಯನ್ನು ಮಾಡುವಂಥ ಒಂದು ಕ್ರಮವನ್ನು ಈ ಕ್ಷೇತ್ರದಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಹಾಗೆ ಅದೊಂದು ವಿಶೇಷವಾದ ವಿಚಾರ. ಹೌದು, ಕಡಿಮೆ ಖರ್ಚಲ್ಲಿ ದೇವರಿಗೆ ಭಕ್ತಿಯನ್ನು ಸಮರ್ಪಿಸೋದಕ್ಕೊಂದು ಸುಲಭ ಮಾರ್ಗ. ಹೌದು, ಖಂಡಿತ. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಅನ್ನ ಸಂತರ್ಪಣೆ ಸೇವೆ ನಡೀತದೆ. ಭಕ್ತರು ಹರಕೆ ಹೊತ್ತಲ್ಲಿ ತಮ್ಮ ಇಷ್ಟಾರ್ಥ ಕಾರ್ಯ ನೆರವೇರಿದಲ್ಲಿ ತಾಯಿಗೆ ಬಂದು ಅನ್ನ ಸಂತರ್ಪಣೆಯನ್ನು ಮಾಡ್ತೇವೆ ಅಂತ ಹೇಳಿ ಅದು ಒಂದು ನಡೀತದೆ. ಹಾಗೆ ಇಲ್ಲಿ ಕ್ಷೇತ್ರದ ಪರಿವಾರ ದೈವ ಆಗಲಿ, ಕಲ್ಲುರುಟಿ ಗುಳಿಯುವ ದೈವಕ್ಕೆ ವರ್ಷಕ್ಕೆ ಒಮ್ಮೆ ಅಗೇಲು ಸೇವೆ ನಡೀತದೆ, ಒಂದು ಪರ್ವ ಸೇವೆಯೂ ಕೂಡ ನಡೀತದೆ. ಹಾಗೆ ಕೆಳಗೆ ನಾಗನ ಸನ್ನಿಧಿಯಲ್ಲಿ ಅಲ್ಲಿ ಕೂಡ ಆಶ್ಲೇಷ ಬಲಿ ಆಗಲಿ, ನಾಗತಂಬಿಲ ಸೇವೆ, ಯಾರಿಗೆಲ್ಲ ನಾಗದೋಷ ಆಗಲಿ ಇನ್ನಿತರ ದೋಷಗಳೆಲ್ಲ ಏನಾದರೂ ಕಂಡು ಬಂದಲ್ಲಿ ಆ ನಾಗನಿಗೆ ಮೊರೆ ಹೋದಾಗ ಆ ದೋಷ ಎಲ್ಲ ಪರಿಹಾರ ಆದಮೇಲೆ ನಾಗನಿಗೆ ಆಶ್ಲೇಷ ಬಲಿ ಆಗಲಿ ಅಥವಾ ನಾಗತಂಬಿಲ ಸೇವೆ ಕೂಡ ಈ ಕ್ಷೇತ್ರದಲ್ಲಿ ನಡೀತದೆ. ಅಂದರೆ ಅನ್ನದಾನ ಸೇವೆ ಪ್ರತಿದಿನ ನಡೆಯುತ್ತೆ? ಹೌದು, ಅನ್ನದಾನ ಸೇವೆ ಇಲ್ಲಿ ಪ್ರತಿನಿತ್ಯ, ಮುಖ್ಯವಾಗಿ ಮಂಗಳವಾರ ಮತ್ತು ಶುಕ್ರವಾರ ಮಧ್ಯಾಹ್ನ ಮಹಾಪೂಜೆ ನಡೆದ ಬಳಿಕ ಭಕ್ತರಿಗೆಲ್ಲರಿಗೆ ಅನ್ನ ಸಂತರ್ಪಣೆ ನಡೀತದೆ. ಉಳಿದ ದಿನಗಳು ಕೂಡ ಎಂದಿನಂತೆ ಅನ್ನ ಸಂತರ್ಪಣೆ ಈ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ನಡೀತಾ ಬರ್ತಾ ಇದೆ. ವಿಶೇಷ ಪೂಜೆಗಳು ಅಂತ ಯಾವಾಗೆಲ್ಲ ನಡೆಯುತ್ತೆ ದೇವಿಗೆ? ವಿಶೇಷ ಪೂಜೆ ಮಂಗಳವಾರ ಮತ್ತು ಶುಕ್ರವಾರ ತಾಯಿಗೆ ವಿಶೇಷವಾದ ಅಲಂಕಾರ, ಮತ್ತು ಮಧ್ಯಾಹ್ನದ ಹೊತ್ತು ಭಕ್ತರಿಗೆಲ್ಲರಿಗೆ ಅನ್ನ ಸಂತರ್ಪಣೆ, ಮತ್ತು ಮಂಗಳವಾರ ಮತ್ತು ಶುಕ್ರವಾರ ತಾಯಿಯ ವಿಶೇಷ ದಿನ ಆಗಿರುವ ಕಾರಣ ಕ್ಷೇತ್ರದಲ್ಲಿ ವಿಶೇಷವಾದ ಪೂಜೆಗಳು ನಡೀತಾ ಬರ್ತದೆ. ಹಾಗೆ ವಿಶೇಷವಾಗಿ ವರ್ಷದಲ್ಲಿ 2 ಬಾರಿ, ಒಂದು ವರ್ಷಾವಧಿ ಉತ್ಸವದಲ್ಲಿ, ಮತ್ತೊಂದು ನವರಾತ್ರಿಯ ಸಂದರ್ಭದಲ್ಲಿ ಅಂತ ಹೇಳಿದರೆ ಚಂಡಿಕಾಯಗದ ದಿವಸ ಚಂಡಿಕಾಯಗದ ರಕ್ಷೆಯನ್ನು ಮನೆಗೆ ತಗೊಂಡು ಹೋಗಿ ಕಟ್ಟುವಂಥದ್ದು ಇಲ್ಲಿ ಒಂದು ಪದ್ಧತಿ. ಮತ್ತೊಂದು ರಕ್ಷೆ ಕೊಡುವಂಥದ್ದು ವರ್ಷಾವಧಿಯ ಉತ್ಸವದ ಸಮಯದಲ್ಲಿ, ಅದು ಕೂಡ ರಕ್ಷೆ ತಗೊಂಡು ಹೋಗಿ ಮನೆಯಲ್ಲಿ ಕಟ್ಟುವಂಥದ್ದು ಇಲ್ಲಿ 2 ಬಾರಿ ಪದ್ಧತಿ ಹಾಗೆ ನಡೀತಾ ಬರ್ತದೆ. ಈ ದೇವಿಗೆ ಪೂಜೆಯನ್ನು ಧರ್ಮದರ್ಶಿಗಳೇ ಮಾಡ್ತಾರಾ? ಹೌದು, 3 ಹೊತ್ತು ಧರ್ಮದರ್ಶಿಗಳು ಮಾಡ್ತಾರೆ. ಸ್ವಲ್ಪ ಸಮಯದ ಅಭಾವದಿಂದ ನಾನು ಕೂಡ ಮಾಡ್ತಾ ಬರ್ತೇನೆ. ನೀವು ಕೂಡ ತಾಯಿಯ ಸೇವೆಯಲ್ಲಿ ಈಗ ಕೈ ಜೋಡಿಸಿದ್ದೀರಿ ತಾತನ ಜೊತೆ? ಹೌದು, ಖಂಡಿತ. ಹೀಗೆ ದರ್ಶನ ಸೇವೆ ನೋಡಿದ್ವಿ ನಾವು, ಅದು ಪ್ರತಿದಿನ ಇರುತ್ತಾ? ಇಲ್ಲ, ವರ್ಷದಲ್ಲಿ 2 ಬಾರಿ. ಒಂದು ಅದೇ ನವರಾತ್ರಿಯ ಚಂಡಿಕಾಯಗದ ದಿವಸ ಅಮ್ಮ ಹೊರಗೆ ಬರ್ತಾರೆ ಮತ್ತು ದರ್ಶನದ ಸೇವೆ ನಡೀತದೆ. ಮತ್ತೊಂದು ವರ್ಷಾವಧಿಯ ಉತ್ಸವ, ಅಂದರೆ ಏಪ್ರಿಲ್ ತಿಂಗಳಲ್ಲಿ ನಡೀತದೆ. ಆ ಸಂದರ್ಭದಲ್ಲಿ ಕೂಡ ಹಾಗೆ ಒಂದು ದಿವಸ ತಾಯಿ ಹೊರಗಡೆ ಬಂದು ದರ್ಶನ ಕೊಡ್ತಾರೆ ಅಂತ. ಅದು ಬಿಟ್ಟರೆ ಈಗ ಒಂದು ಪ್ರಶ್ನಾ ಚಿಂತನೆಯ ರೂಪದಲ್ಲಿ ಏನಾದರೂ ಪರಿಹಾರವನ್ನು ಹೇಳುವಂಥದ್ದು ಏನಾದರೂ? ಹೌದು, ಅದು ಮುಖ್ಯವಾಗಿ ಭಾನುವಾರ ದಿವಸ ಜಾಸ್ತಿ ನಡೀತದೆ. ಬಾಕಿ ದಿನ ಕೂಡ ಕ್ಷೇತ್ರದಲ್ಲಿ ನಡೀತದೆ. ಪ್ರಶ್ನೆ ಚಿಂತನೆಯನ್ನು ಮಾಡ್ತಾರೆ, ಒಂದು ಜನಗಳವರವರ ಪ್ರಶ್ನೆಯನ್ನು ಇಡ್ತಾರೆ, ಅಲ್ಲಿಗೆ ಪರಿಹಾರವನ್ನು ಧರ್ಮದರ್ಶಿಗಳು ನೀಡ್ತಾರೆ ಅಂತ. ಯಾವ ಕಡೆಯಿಂದೆಲ್ಲ ಭಕ್ತರು ಬರ್ತಾರೆ ಸರ್ ಇಲ್ಲಿಗೆ?
ದೇಶದಾದ್ಯಂತ ಎಲ್ಲ ಕಡೆಯಿಂದ ಈ ಕ್ಷೇತ್ರಕ್ಕೆ ಭಕ್ತರಿದ್ದಾರೆ. ಹೌದು ಬರ್ತಾ ಇದ್ದಾರೆ. ಹೌದು ಹೌದು ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಭಕ್ತರು ಬರ್ತಾ ಇದ್ದಾರೆ. ಖಂಡಿತ ಖಂಡಿತ. ಬೇರೆ ದೇವಸ್ಥಾನಗಳಿಗೆ ಹೋಲಿಕೆ ಮಾಡಿ ನೋಡಿದರೆ ಇದೊಂದು ಚಿಕ್ಕ ಒಂದು ಮಂದಿರದಂತಿರುವಂತಹ ದೇಗುಲದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಸೇರಿರುವುದನ್ನು ನಾವು ನೋಡಿದ್ದೇವೆ. ಆಡಂಬರಕ್ಕೆ ಭಕ್ತರು ಒಲಿದು ಬಂದಿರುವುದಲ್ಲ, ಸರಳತೆಗೆ ತಾಯಿಯ ಭಕ್ತಿಯೇ ಪ್ರಧಾನ ಅನ್ನೋದನ್ನು ಇಲ್ಲಿ ತೋರಿಸಿಕೊಟ್ಟ ಹಾಗೆ ಇದೆ. ಕ್ಷೇತ್ರ ಅಭಿವೃದ್ಧಿಯ ಹಂತದಲ್ಲಿದೆ ಈಗ. ಈ ಕ್ಷೇತ್ರ ಈಗ ಮಣ್ಣಿನಿಂದ ನಿರ್ಮಾಣಗೊಂಡಿದೆ. ಇನ್ನು ಒಂದೂವರೆ ವರ್ಷದಲ್ಲಿ ಪೂರ್ಣ ಕ್ಷೇತ್ರವು ಕೃಷ್ಣಶಿಲೆಯಲ್ಲಿ ನಿರ್ಮಾಣಗೊಳ್ಳಲಿಕ್ಕಿದೆ. ಅಂದಾಜು 12 ಕೋಟಿ ವೆಚ್ಚದಲ್ಲಿ ಕ್ಷೇತ್ರದ ಗರ್ಭಗುಡಿ ಮತ್ತು ಸುತ್ತುಪವಳಿ ನಡೀಲಿಕ್ಕಿದೆ. ಜೊತೆಗೆ ಒಂದು ಗಣಪತಿ ಗುಡಿ ಮತ್ತು ಕಲ್ಲುಟಿ ಗುಡಿ ಮತ್ತು ನಾಗನ ಸನ್ನಿಧಿ ಕೂಡ ಅದರಲ್ಲಿ ಒಳಗೊಳ್ಳುತ್ತದೆ. ಮತ್ತು ಹಾಗೆ ಸಾಧಾರಣ ನಿಮಗೆ ಹಳೆಬೀಡು ಬೇಲೂರು ಶೈಲಿಯಲ್ಲಿ 15 ಕೋಟಿ ವೆಚ್ಚದಲ್ಲಿ ಕ್ಷೇತ್ರದ ನಿರ್ಮಾಣ ನಡೀಲಿಕ್ಕಿದೆ. ಇದಕ್ಕೆಲ್ಲ ಭಕ್ತರು ಮನ ಧನದಿಂದ ಈ ಜೀರ್ಣೋದ್ಧಾರದ ಕೆಲಸದಲ್ಲಿ ಸಹಕಾರವನ್ನು ನೀಡಬೇಕಾಗಿ ಕ್ಷೇತ್ರದ ವತಿಯಿಂದ ಹಾಗೂ ಜೀರ್ಣೋದ್ಧಾರದ ಸಮಿತಿ ವತಿಯಿಂದ ಕೇಳಿಕೊಳ್ತಿದ್ದೇನೆ. ಬಹಳ ಶ್ರದ್ಧೆಯಿಂದ ಇಲ್ಲಿನ ಧರ್ಮದರ್ಶಿಗಳು ಪೂಜೆ ಪುರಸ್ಕಾರಗಳನ್ನು ಮಾಡ್ತಾರೆ. ಗುರುಕುಲದಲ್ಲಿ ಹೋಗಿ ಅಧ್ಯಯನ ಮಾಡಿ ವೇದಶಾಸ್ತ್ರಗಳನ್ನು ತಿಳಿದುಕೊಂಡು ಪೂಜೆ ಮಾಡೋದು ಬೇರೆ. ಇವರು ಬಹುಶಃ ನಮ್ಮ ನಂಬಿಕೆಯ ಪ್ರಕಾರ ದೇವಿ ಒಲಿದಿದ್ದಾಳೆ. ಯಾಕೆ ಅಂತಂದರೆ ನಾನು ನೋಡ್ತಾ ಇದ್ದೇನೆ, ಒಂದು 6 ವರ್ಷಗಳಿಂದ ಇಲ್ಲಿನ ಎಲ್ಲ ಯಜ್ಞಯಾಗಾದಿಗಳಿಗೆ ನನ್ನನ್ನೇ ಅವರು ಕರೆಸ್ತಾ ಇರೋದರಿಂದ ನಾನು ಗಮನಿಸ್ತಾ ಇದ್ದೇನೆ ಸೂಕ್ಷ್ಮವಾಗಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಅವರ ಶ್ರದ್ಧೆ ಹಬ್ಬ ನಮ್ಮಂಥ ಪುರೋಹಿತರುಗಳಿಗೂ ಅಷ್ಟು ಶ್ರದ್ಧೆ ಬರಲಿಕ್ಕಿಲ್ಲ ಅಂತ. ಬೆಳಗ್ಗೆ 4 ಗಂಟೆಗೆ ಎದ್ದು ನೀರಲ್ಲಿ ಸ್ನಾನ ಮಾಡಿ ಮುಂಚೆ ತೂರಿಸಿದ ಹೂವನ್ನೆಲ್ಲ ತೆಗೆದು ಹೊಸ ಅಲಂಕಾರವನ್ನು ಮಾಡಿ ಅವರ ಮೊಮ್ಮಗ ಹೇಳ್ತಾರೆ, ಅಚ್ಚನಿಗೆ 24 ಗಂಟೆ ದೇವರು ಅಂತ. ಇಂಥ ಒಂದು ಭಕ್ತಿಗೆ ಇಲ್ಲಿ ದೇವಿ ಒಲಿದಿದ್ದಾಳೆ ಅಂತ ಹೇಳೋದಕ್ಕೆ ಸಾಕ್ಷಿ ಏನು ಅಂತಂದರೆ, ಇಲ್ಲಿನ ಜನ ಎಷ್ಟು ಜನ ಇವತ್ತು ಸೇರಿದ್ದಾರಲ್ಲ ಚಂಡಿಕಾ ಹೋಮಕ್ಕೆ, ಇದೆಲ್ಲ ಬಹಳ ಪ್ರೀತಿಯಿಂದ ಬಂದದ್ದು. ಆಮಂತ್ರಣವನ್ನು ಪಡ್ಕೊಂಡು ಹೇಗೋ ಕರೆದಿದ್ದಾರಲ್ಲ ಊಟಕ್ಕೆ ಅಂತ ಬಂದವರಲ್ಲ, ನಮಗೆ ಇಲ್ಲಿಗೆ ಬಂದ ಮೇಲೆ ಒಳ್ಳೆಯದಾಗಿದೆ ಅಂತ ಹೇಳಿ ಬಂದವರು. ಕ್ಷೇತ್ರ ಬಹಳ ಒಂದು ಅದ್ಭುತ ಶಿಲಾವೈಭವದಿಂದ ಕಂಗೊಳಿಸುವ ಬೇಲೂರು ಹಳೆಬೀಡಿನ ಶೈಲಿಯ ಹೊಯ್ಸಳರ ಕಾಲದ ದೇವಸ್ಥಾನವೊಂದು ನಾವು ಪುತ್ತೂರಿನಲ್ಲಿ ನಿರ್ಮಾಣ ಆಗಿ ಕೊಟ್ಟು ಅಂತ ಹೇಳುವ ಒಂದು ವಿಷಯವೇ ನಮ್ಮ ಪುತ್ತೂರಿಗರಿಗೆ ಒಂದು ಸಂತಸ ಸಂಗತಿ. ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ಈ ಜನ ಇವರು ಹೋಗಿ ಬೇಡಿ ಹಣ ಸಂಗ್ರಹ ಮಾಡ್ತಾ ಇಲ್ಲ ಜೀರ್ಣೋದ್ಧಾರಕ್ಕೆ. ಅವರೇ ಬಂದು, ಯಾಕೆಂತಂದರೆ ನಾನೇ ಪ್ರಾರ್ಥನೆ ಮಾಡಿ ಪುರೋಹಿತರಾಗಿ ಇವರು ಕಾಣಿಕೆ ಕೊಡ್ತಾ ಇದ್ದಾರೆ, ಅಮ್ಮ ದೇವಿ ಒಳ್ಳೇದು ಮಾಡಮ್ಮ ಅಂತ ಹೇಳಿ ನಾನೇ ಎಷ್ಟೋ ಬಾರಿ ಕೊಡ್ತಾ ಇರೋದ್ರಿಂದ ಅವರೆಲ್ಲ ನಮ್ಮ ನೆನೆಸಿದ ಕೆಲಸ ಆಗಿದೆ ಇಲ್ಲಿ. ಹಾಗಾಗಿ ನಾವು ನನಗೆ ಇದರ ಸತ್ಯ ಅರ್ಥ ಆಗಿದೆ. ಕಾರಣಿಕ ಅಂತ ನಮ್ಮ ತುಳುನಾಡಿನಲ್ಲಿ ನನ್ನ ಹೇಳ್ತೇವೆ, ಆ ಕಾರಣಿಕ ಇರುವಂತಹ ಕ್ಷೇತ್ರ ಇದು. ಬೇರೆ ರೀತಿಯ ಯಾವುದಕ್ಕಾಗಿ ಯಾವ ಇಷ್ಟಾರ್ಥಗಳನ್ನು ಪೂರೈಸಿದ್ದಕ್ಕಾಗಿ ಸೇವೆಗಳು ನಡೆದಿರುತ್ತೆ. ವಿಶೇಷವಾಗಿ ಅಂತಹ ಒಂದು ವೃತ್ತ ಸಮೂಹ ಇಲ್ಲಿಗೆ ಸಂತಾನಕ್ಕಾಗಿ ಮದುವೆ ಆಗೋದಕ್ಕೆ ತಾಯಿ ಒದಗಿಸಿ ಯಾವ ರೀತಿಯ ಸೇವೆಗಳು ನನಗೆ ರೋಮಾಂಚನ ಆಗ್ತದೆ. ಅದನ್ನು ಹೇಳಬೇಕಿದ್ರೆ ನಾನು ಪೂಜೆ ಮಾಡಿದ್ದಲ್ಲ, ಇಲ್ಲಿನ ಧರ್ಮದರ್ಶಿಗಳ ಭಕ್ತಿ ಅದು. ಅವರ ಭಕ್ತಿಗೆ ಸರಿಯಾಗಿ ನಾನು ಬಂದು ಒಂದು ಸಾಮಾನ್ಯ ಪುರೋಹಿತನಾಗಿ ಪೂಜೆ ಮಾಡಿ ಹೋದರೆ ಅವರು ಸಿಗ್ತಾರೆ. ಮೇಡಮ್, ಒಂದು 8 ತಿಂಗಳು ಕಳೆದ ನಂತರ 1 ವರ್ಷ ಸಂತಾನಕ್ಕಾಗಿ ನಮ್ಮದು ಗಂಡು ಮಗು ಆಗಿದೆ, ಅವರು ಹೇಳ್ತಾರಲ್ಲ, 1 ಕೋಟಿ ರೂಪಾಯಿ ದೊಡ್ಡದು ಕೂಡ ಜಾಸ್ತಿ ಹೆಚ್ಚು ಆನಂದ ಕೊಡಲು ಸಾಧ್ಯ ಇಲ್ಲ. ಅಷ್ಟು ನೆನೆಸಿದ ಕಾರ್ಯ ಇಲ್ಲಿ ಮಾಡಿದ ಪೂಜೆಯಿಂದ ಆಗ್ತಾ ಇದೆ ಅಂತಂದ್ರೆ ಅದು ಅದ್ಭುತ. ಒಂದು ತುಲಾಭಾರ ಸೇವೆ ನವರಾತ್ರಿಯಲ್ಲಿ ಮಾಡುವಂಥದ್ದು. ಆ ತುಲಾಭಾರ ಸೇವೆಯಲ್ಲಿ ಪ್ರತಿಯೊಬ್ಬರಿಗೂ ಪ್ರಾರ್ಥನೆ ಮಾಡಿ ತುಲಾಭಾರ ಸೇವೆ ಮಾಡಿಸ್ತೇವೆ ನಾವು. ಯಾಕೆ ಮಾಡ್ತಾ ಇದ್ದೀರಿ ತುಲಾಭಾರ ಅಂತ ಕೇಳಿ ಅವರು ಹೇಳಿದ್ರು, ಡಾಕ್ಟರ್ಗಳು ಕೈ ಬಿಟ್ಟ ಕೇಸ್, ನಾನು ಸತ್ತೇ ಹೋಗಬೇಕಿತ್ತು, ಆದರೆ ನನ್ನ ಅಮ್ಮ ಸಂಕಲ್ಪ ಮಾಡಿದರು, ನನ್ನ ಮಗಳ ಜೀವ ಉಳಿದರೆ ನಾನು ದೇವಿ ಸನ್ನಿಧಾನದಲ್ಲಿ ಲಕ್ಷ್ಮೀದೇವಿ ಬೆಟ್ಟದಲ್ಲಿ ತುಲಾಭಾರ ಒಪ್ಪಿಸ್ತೇನೆ ಅಂತ ಹೇಳಿ
ಅವರೇ ಬಂದು ತುಲಾಭಾರ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ ಜೀವಂತವಾಗಿ ಬಹಳ ಆನಂದದಿಂದ ಆರೋಗ್ಯದಿಂದ ಮಾಡ್ತಾರೆ ಅಂತಂದ್ರೆ ರೋಮಾಂಚನ ಆಗಿರುತ್ತದೆ ಹೇಳಿ. ಇದು ಯಾವುದೇ ಮುಖಸ್ತುತಿಯಲ್ಲ, ಯಾರದ್ದೋ ಖುಷಿಗಾಗಿ ಹೇಳ್ತಾ ಇಲ್ಲ. ಮತ್ತು ನನಗೂ ಕೂಡ ಮದುವೆಯಾಗಿ 5 ವರ್ಷ ಆಗಿತ್ತು. ನಾನೇ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ 1 ತಿಂಗಳಿನಲ್ಲಿ ನನ್ನ ಶ್ರೀಮತಿ ಗರ್ಭವತಿಯಾದಳು. ಅದರಿಂದ ನನಗೊಂದು ಹೆಣ್ಣು ಮಗು ಇದೆ. ಲಕ್ಷ್ಮಿ ಕೊಟ್ಟದ್ದು ಅಂತ ನನ್ನದೇ ಭಾವನೆ ಕೂಡ. ಖಂಡಿತ ಖಂಡಿತ ಇಲ್ಲಿ ಯಾರನ್ನು ಬರಿಗೆಯಲ್ಲಿ ಕಳುಹಿಸುವುದಿಲ್ಲ ಇಲ್ಲಿನ ತಾಯಿ, ಅಷ್ಟು ಕಾರಣಿಕ ಇದೆ. ಹೇಳ್ತಾರಲ್ಲ, ದೇವರಿಗೆ ಶ್ರೀಮಂತಿಗೆ ವೈಭವ ಅಂತಸ್ತು ಯಾವುದೂ ಮುಖ್ಯ ಅಲ್ಲ. ವೇದಶಾಸ್ತ್ರಗಳು ಗೊತ್ತಿಲ್ಲದ ಬೇಡರ ಕಣ್ಣಪ್ಪನಿಗೆ ನಮ್ಮ ಶಿವ ಒಲಿದಿದ್ದಾನೆ ಅಂತಂದ್ರೆ ಅವನು ಅಭಿಷೇಕ ಮಾಡಿದ್ದು ಮಾಂಸ ತಿನ್ನುವ ಬಾಯಿಯ ನೀರನ್ನ, ನಮ್ಮ ಹಾಗೆ ಪುರೋಹಿತರು ತರುವಾಗೆ ಕಲಶದಲ್ಲಿ ತುಂಬಿಕೊಂಡು ಬಂದ ನೀರನ್ನ ಅವನು ಅಭಿಷೇಕ ಮಾಡಿದ್ದಲ್ಲ. ಎಂಜಲು ನೀರನ್ನ ಉಗಿದರೂ ದೇವರು ಪ್ರತ್ಯಕ್ಷ ಆಗ್ತಾನೆ ಅಂತಂದ್ರೆ ಇಲ್ಲ. ಆದ್ರೆ ನಿಷ್ಠೆ ಇದೆ, ಭಕ್ತಿ ಇದೆ, ತಾಯಿ ಅಂತ ಹೇಳುವ ಪ್ರೀತಿ ಇದೆ. ಆ ಪ್ರೀತಿಗೆ ಒಲಿದಿರುವುದರಿಂದ ಇದೆಲ್ಲ ನಂತರ ನಮಗೆ ಬೇಕಿದೆ. ನಮ್ಮ ಕ್ಷೇತ್ರ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಬೇಕು, ಜಗತ್ತಿನ ಎಲ್ಲ ಜನ ಬರಬೇಕು, ಇಲ್ಲಿಗೆ ಒಂದು ಕೈ ಮುಗಿಬೇಕು. ಅದಕ್ಕೋಸ್ಕರ ಭಕ್ತರಿಗಾಗಿ ದೇವಿಗೊಂದು ಕ್ಷೇತ್ರ ಆಗಬೇಕು. ಆದರೆ ಅದೆಲ್ಲ ಬೇಕಾಗಿಲ್ಲ, ಈ ಮಣ್ಣಿಗೆ ಆ ಕಾರಣಕ್ಕೆ ತುಂಬಬೇಕು. ಹೌದು, ಖಂಡಿತ. ನಾನು ಅದನ್ನೇ ಹೇಳಿದ್ದು. ಎಲ್ಲ ಪ್ರೀತಿಯಿಂದ ನೀವು ಪ್ರತಿಯೊಬ್ಬರ ಯಾರ ಹತ್ರ ಮಾತಾಡಿಸಬೇಕಿದ್ರೆ ಅವರೆಲ್ಲ ಹೇಳ್ತಾರೆ, ಅವರವರ ಜೀವನದ ಅನುಭವ ಹೇಳ್ತಾರೆ. ಒಂದು ನಮ್ಮ ಬದುಕಿನಲ್ಲಿ ಬಂಗಾರದ ದಾರಿಯನ್ನು ನಾವು ಕಂಡುಕೊಂಡಿದ್ದೇವೆ ಅಂತ ಹೇಳಿ ಅವರೆಲ್ಲ ಹೇಳ್ತಾರೆ. ಸಂತೋಷದಿಂದ ಬಂದವರು. ಅನ್ನ ಪ್ರಸಾದ ಸ್ವೀಕರಿಸಬಹುದು. ಒಳಗಡೆ ಪ್ರಸಾದ ವಿತರಣೆ ಆಗ್ತಾ ಇದೆ. ಚಂಡಿಕಾ ಹೋಮ ನಡೆಯುತ್ತಿದೆ. ಅನ್ನ ಪ್ರಸಾದವು ವಿಶೇಷವಾಗಿ ಗಣಪತಿ ಹೋಮ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಬಹುದು. ನವಗ್ರಹ ಶಾಂತಿ ಹೋಮ ನಡೀತದೆ. ಜಾತಕದಲ್ಲಿರದಂತಹ ಗ್ರಹ ಸಂಬಂಧಿಯಾದಂತಹ ದೋಷಗಳಿಗೆ ಪರಿಹಾರ ನೀಡದೆ ಇಲ್ಲಿನ ಹೋಮ ಹವನಗಳು ತುಂಬ ಪರಿಣಾಮಕಾರಿಯಾಗಿದೆ. ನನಗೆ ಇದರ ಅನುಭವ ಇದು. ಅದರ ಜೊತೆಗೆ ವಿಶೇಷವಾಗಿ ಆಶೀಷ ಬಲಿ ಅಂತ ಹೇಳಬಾರದು, ನಾಗದೇವರ ಸೇವೆ ಇಲ್ಲಿ ನಡೆಯುತ್ತದೆ. ಆ ನಾಗದೇವರ ಸೇವೆಯು ಕೂಡ ಬಹಳ ಫಲದಾಯಕ ಆಗ್ತದೆ. ಮತ್ತು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಹೋಗಿ ಆ ಸೇವೆಯನ್ನು ಮಾಡಿದರೆ ಎಷ್ಟು ಪರಿಣಾಮಕಾರಿಯೋ ಅಷ್ಟೇ ಪರಿಣಾಮಕಾರಿ ಈ ನಾಗನ ಕಟ್ಟೆಯ ನಾಗನಿಗೂ ಕೂಡ ಇದೆ. ಅಲ್ಲಿ ನಾಗನ ಸನ್ನಿಧಿಯಲ್ಲಿ ಮಾಡುವಂತಹ ನಾಗನ ಸೇವೆ, ಮಹಾಲಕ್ಷ್ಮಿ ಸನ್ನಿಧಿಯಲ್ಲಿ ಮಾಡುತ್ತಿರುವಂತಹ ಲಕ್ಷ್ಮೀ ಆರಾಧನೆ, ಚಂಡಿಕಾ ಹೋಮ, ನವಗ್ರಹ ಶಾಂತಿ, ಮೃತ್ಯುಂಜಯ ಹೋಮ, ದುರ್ಗಾ ಪೂಜೆ ಇಷ್ಟು ತುಂಬ ಫಲದಾಯಕ ಅಂತ ಹೇಳುವುದನ್ನು ಕಂಡುಕೊಂಡಿದ್ದಾರೆ. ಇದು 6 ವರ್ಷಗಳಲ್ಲಿ ನಾನು ಪುರೋಹಿತನಾಗಿ ಕಂಡುಕೊಂಡದ್ದು. ಇದೀಗ ನಮ್ಮ ಜೊತೆಗೆ ಕ್ಷೇತ್ರದ ಭಕ್ತರಿದ್ದಾರೆ, ಬನ್ನಿ ಅವ್ರನ್ನ ಮಾತನಾಡಿಸೋಣ. ಸರ್ ನಮಸ್ತೆ, ಎಲ್ಲಿಂದ ಬಂದಿದ್ದೀರಾ? ಕೊಳ್ತಿಗೆ ಪೆರ್ಲಂಪಾಡಿ. ಕೊಳ್ತಿಗೆ ಪೆರ್ಲಂಪಾಡಿ. ಸರ್ ಕ್ಷೇತ್ರಕ್ಕೆ ಬರ್ತಾ ಇರ್ತೀರಾ ಹೇಗೆ? ಒಂದು 8 ವರ್ಷಗಳಿಂದ ಬರ್ತಾ ಇದ್ದೇನೆ. ಕ್ಷೇತ್ರ ಈಗ ನೋಡೋದಕ್ಕೆ ಚಿಕ್ಕದಾದರೂ ಕೂಡ ಅದರ ಕಾರಣಿಕ ಶಕ್ತಿ ತುಂಬ ದೊಡ್ಡದು. ನಿಮಗೆ ಯಾವ ರೀತಿ ಅನುಭವ ಆಗಿದೆ ಸರ್ ಇಲ್ಲಿ? ನನಗೆ ಪ್ರಥಮವಾಗಿ ನನ್ನ ಮಗಳು ಇಲ್ಲಿ ಪಕ್ಕದ ಅಂಬಿಕಾ ಅಂತ ಹೇಳುವ ಒಂದು ಕಾಲೇಜಿನಲ್ಲಿ ಅವಳು ವಿದ್ಯಾಭ್ಯಾಸ ಮಾಡಿಕೊಂಡಿದ್ಲು. ನಿತ್ಯ ಬೆಳಿಗ್ಗೆ ಹಾಸ್ಟೆಲ್ನಲ್ಲಿರುವ ಬೆಳಿಗ್ಗೆ ಇಲ್ಲಿಯ ಪ್ರಾರ್ಥನೆಯನ್ನು ಕೇಳ್ತಾ ಇದ್ಲು, ಆ ಒಂದು ಭಜನೆಯನ್ನು. ಹಾಗೆ ನನ್ನ ಹತ್ರ ಅವಳು ನನಗೆ ಅಲ್ಲಿ ಹೋಗಬೇಕು, ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ಲು ನನ್ನ. ಹಾಗೆ ನಾನು ಪ್ರಥಮ ಅವಳ ಜೊತೆ ಬಂದು ನಾವು ದರ್ಶನ ಪಡೆಯುವಂಥ ಸಂದರ್ಭದಲ್ಲಿ ನಮ್ಮ ದರ್ಶನ ಪಾತ್ರಿಗಳು ಅವರು ದೇವಿ ಅವರು ಇದರಲ್ಲಿ ರೂಪದಲ್ಲಿ ಅವಳಿಗೆ ಒಂದು ಬಾಯಿ ಮಾತಿನ ಒಂದು ವಾಕ್ ಒಂದು ಆಶೀರ್ವಾದನ ಮಾಡಿದರು. ನಿನಗೆ ಮುಂದೆ ವಿದ್ಯಾಭ್ಯಾಸದಲ್ಲಿ ನಿನಗೆ ಮೆಡಿಕಲ್ ಇದು ಸೀಟ್ ಸಿಗ್ಬೋದು, ನಿನಗೆ ಉಜ್ವಲ ಭವಿಷ್ಯ ಇದೆ ಅಂತ ಅವರು ಹೇಳಿದರು. ಅವರು ಹೇಳಿದ ರೀತಿಯಲ್ಲಿ ಅವಳಿಗೆ MBBS ಸೀಟು ಕೂಡ ಅವಳಿಗೆ ದೊರೆತು ಇವತ್ತು MBBS ಆಗಿ ಇವತ್ತು MD ಮಾಡಿಕೊಂಡಿದ್ದಾಳೆ. ಅದು ನಾನು ಪ್ರತಿ ವರ್ಷ
ಈ ಜಾತ್ರೆ ಸಂದರ್ಭದಲ್ಲಿ ಇಲ್ಲಿ ಬಂದು ದೇವಿಯ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದೇನೆ. ಓಕೆ, ಬರೀ ಓದುವಂತಹ ಸಂದರ್ಭದಲ್ಲೇ ನೀನು ಮುಂದೆ ಇದನ್ನು ಮಾಡ್ತೀಯಾ ಅಂತ ಹೇಳಿದರು ಮೊದಲೇ ಅಂತ? ಹೌದು, ಹೇಳಿದ್ದಾರೆ. ಅವರ ಹೇಳಿದ ಪ್ರಕಾರವೇ MD ಸೀಟ್ ಕೇಸಾಗಿ ಇಲ್ಲ ಅವಳಿಗೆ ಸಿಗ್ತದೆ, ಅವಳಿಗೆ ದೇವಿಯ ಒಂದು ಆಶೀರ್ವಾದ ಇದೆ, ಸಿಗ್ತದೆ ಅಂತ ಹೇಳುವ ಮಾತನ್ನು ಅವರು ಇಲ್ಲಿ ಅಭಯ ಕೊಟ್ಟರು. ಅದೇ ರೀತಿಯಲ್ಲಿ ಅವಳಿಗೆ ಇವತ್ತು MD ಸೀಟ್ ಮಾಡಿ ಈಗ ಅವಳು ಡೆಲ್ಲಿಯಲ್ಲಿ ರೇಡಿಯೋಲಜಿ ಇದರಲ್ಲಿ ಈಗ 2ನೇ ವರ್ಷ ಅವಳು ಕಲಿತಾ ಇದ್ದಾಳೆ. ನವರಾತ್ರಿಗೆ ನಾನು ಬರ್ತಾ ಇದ್ದೇನೆ, ಪ್ರತಿ ವರ್ಷ ಕೂಡ ನಾನು ಬರ್ತಾ ಇದ್ದೇನೆ. ಅಂತ ಕ್ಷೇತ್ರಕ್ಕೆ ಬರ್ತಾನೆ ಇರ್ತೀನಿ? ಇರ್ತೇನೆ, ಹೌದು. ಧನ್ಯವಾದಗಳು. ನಮಸ್ತೆ. ಓಲ್ಪಡ್ದು ಬೈದರು ಏನು ಕೇಪು ಗ್ರಾಮಯನ್ನ ವಿಟ್ಲ ಕೇಪು ಗ್ರಾಮ ಕ್ಷೇತ್ರಕ್ಕೆ ಬರೋದು ಪೋರ ಬರೋಂದಿಪ್ಪೆ ಏತು ವರ್ಷ ದಿಂಚ ಬರ ಯಾನೊಂಜಿ 34 ವರ್ಷ ದಿಂಚಿಡೆ ಬರೋದಿಲ್ಲ. ಓ 34 ವರ್ಷ ದಿಂಚಿ ಎನ್ನ ಎಲ್ಲೆ ಮಗೆ ಮೂಜಿ ತಿಂಗಳದ ಬಾಳೆ ಆ ಟೈಮುಡು ಎಂಕ್ ಭಾರಿ ಕಷ್ಟ ಹಿಡಿತೇನು. ಆ ಟೈಮುಡು ಆ ಬಾಳೆಂದೆ ತಂದು ಬರ್ತದೆ ಮುಳು ಪಂಡ ಭಾರಿ ಕಷ್ಟ ಎಂಕ್ ಮಾತ ವಿಷಯ ಇಟ್ಲ, ಸಂಸಾರದ ವಿಷಯ ಇಡು, ಪೂರ ವಿಷಯ, ಆರೋಗ್ಯದ ವಿಷಯ ಇಡು, ಖಂಡನೇನ ಪೂರ ಭಾರಿ ಕಷ್ಟ. ಆ ಟೈಮುಡು ಬತ್ತನಾಲೆ ಪಂಡ ಎಂಕ್ ಮಾತ ವಿಷಯ ಇಟ್ಲ ಎಂಕ್ ಹೆಡ್ಡೆ ಆತನೆ ಯಾನು ಬತ್ತನೆ ಎತ್ತಂದೆ ಕೆಲವು ಏನಕ್ಲೇನು ಪೂರ ಕೊಂಡದು ಬರ್ತದೆ ಮುಲ್ಪ ಇಲ್ಲಿ ಗುಡುತು ಬೋಯ್ನಕ್ಲೇನು ಮುಳು ಕೊಂಡದು ಬರ್ತದೆ ಏನು ಲೆತ್ತೊಂದು ಬರ್ತದೆ. ಅಮ್ಮ ಎಂಕ್ ಸರಿ ಮಲ್ತು ಕೊಡ್ತೇರೆ ಎಂಕ್ಲೆಗೆ ಮಕ್ಕ ಏನಿಲ್ಲ ಇತ್ತಲ್ಲ ವಿಶೇಷತೆ ಪಂಡ ಒಂಜಿ ಜೋಕ್ಲಾನಕ್ಲೆ ಜೋಕ್ಲಾಯಿನೆಲ್ಲ ಉಂಡು. ಹುಷಾರಿದ್ದು ನಡಪಿರ ತೀರಂದನಕ್ಲೆ ಇಡೆ ಬತ್ತದ ಒಂಜಿ ಸರಿ ನಡತ್ತದು ಪೋಯಿನಕ್ಲುಂಡು. ಏತ್ತು ಬೇಜಾರಡ ಈ ಜಾಗೆಗೆ ಬತ್ತನಲ್ಲ ಏನು ತೆರಿನ ಮಟ್ಟಿಗೆ ಇಡೆ ಏತ್ತು ಬೇಜಾರಡ ಬತ್ತನಲ್ಲ ಮುಳ್ಪಡ್ದು ಪೋನಾಗ ಆಣಿಗಾನಿ ಅಂಡ್ಲ ಒಂಜಿ ಖುಷಿಟ್ಟು ತಿಳಿತೊಂದು ಪೋಪುನ ಜನಕ್ಲೆ ಜಾಸ್ತಿ ಮುಲ್ಪ ಪಂಡ ಮುಲ್ಪದ ದೇವಿನ ಕಾರಣಿಗೆ ಆತುಂಡು ಎನ್ನ ಅನುಭವಟು ಈರ್ನ ಕಷ್ಟಗ ಅಪ್ಪೆ ಖಂಡಿತ ಎನ್ನ ಸಂಸಾರ ಎನ್ನ ಕರಿಯನಿ ಓರಿತು ಕೊರ್ತನೇನೆ ಮುಲ್ಪದ ಅಪ್ಪೆ ನಾನು ಹತ್ತು ಎಂಕ್ ನಂಬಿಕೆ ಉಂಡು. ತಿಂಗಳಿಗೆ 2 ಸರ್ತಿ ಏನು ಬತ್ತದ ದೇವರನ್ನ ಪ್ರಸಾದದೆ ತಂದು ಒಪ್ಪೆ ಮುಳ್ಪಾಡ್ದು ಪಂಡ ಲೆತ್ತೊಂದು ಬತ್ತನ ಜನಕ್ಲೆ ಇಲ್ಲಿದ್ದಂತ ಒಂಜಿ ನಟ್ಟ ತಿರ್ಗಂದಿತ್ತನಕ್ಲೆಂಡ್ರಲ್ಲೆ ತಂದು ಬತ್ತದೆ ಇದೆ ಅಕ್ಲಾಗ ಇಲ್ಲಿ ಕಟ್ಟದು 604 ಪೊಣ್ಣು ಜೋಕ್ಲೇನು ಕೊರದು ಇನಿಕ್ಕಲ ಇತ್ತೆ ಅಕ್ಲು ಬರುವಂತುಳ್ಳೇರಿಡೆ ಪೊಣ್ಣುಲೆಗ ಪೂರ್ಣ ಮದಿ ಒಂಜಿ ಪೊಣ್ಣಾಗ ಮೂಳೆ ಮದಿ ಮಾಯಿನೆ ಫಸ್ಟ್ದ ಸುರು ತಾಳಿಗೆ ಮೂಳು ಮದಿ ಮಾಯಿನೆ 5 ಬುಕ್ಕ ಒಂಜಿ 4 ಪೊಣ್ಣುಲೆ ಅಕ್ಲೇನು ಪೊರ್ಲುಡೆ ಮದಿಮೆ ಪೂರ ಆತು ಯೋಕುಲ ಆತು ಇದು ಅಣಜೋಕ್ಲೆಲ್ಲ ಮದಿ ಭಾರಿ ಶು ಕೊಟ್ಟುಳ್ಳೇರು ಇತ್ತೆಲ್ಲ ಬರ್ಪೇರಿ ಇತ್ತೆ ಎಲ್ಲೆಲ್ಲ ಆಯನ ಹುಡುಗನ ಒಂಜಿ ತೊಲಬಾರ ಸೇವೆ ಮುಲ್ಪ ಉಂಡು ಪಂಡ ಎನ್ನ ಜೋಕ್ಲೇನ ಒಂಜಿ ತೊಟ್ಟಿಲ್ ಪಾಡು ಒಂಜಿ ವನಸು ಕೊರ್ಪುನ ಆವಡು ಪೂರಲ ಒಂದೇ ಜಾಗಿಟ್ಟು ಎಂಕ್ಲ ಮಲ್ತಾನೆ ಮುಲ್ಪನೇ ಆ ದೇವಿನ ಎದುರು ಎಂಕ್ಲ ಮಲ್ತಾನೆ ಪಂಡ ದೇವಿನ ಮಿತ್ತೆ ಎಂಕ ಮಸ್ತ್ ನಂಬಿಕೆ ಉಂಡು. ಆ ದೇವಿ ಮಾತರೆಗಳು ಒಂಜಿ ಎಡ್ಡೆ ಮಲ್ಪಾಡು ಈ ದೇವಸ್ಥಾನ ಒಂಜಿ ಎಂಕ್ಲೆನ ನಡೀತೆ ಶುರುವಾತನ ಮೂಲ ದೇವರನ್ನ ಅಯ್ನ ಮಾತರ್ಲ ಒಂಜಿ ಕೈಗೂಡಿಸದು ಆ ದೇವಿ ಒಂಜಿ ದೇವಸ್ಥಾನ ಒಂಜಿ ಆಪಿಲೆಕ ಎಂಕ್ಲೆಗೆ ಒಂಜಿ ಅನುಗ್ರಹ ಮಲ್ಪಡ ಮಾಲಿಂಗೇಶ್ವರ ದೇವರೆಲ್ಲ ಆಗ್ತದೆ ಎಂಕ್ಲೆಗೆ ಒಂಜಿ ಅನುಗ್ರಹ ಮಲ್ಪಡದು ಎನ್ನ ಒಂಜಿ ಪ್ರಾರ್ಥನೆ ಆವಡಮ್ಮ ಎಡ್ಡಾವಡ. ನಮಸ್ತೆ. ಉಲ್ಪಡ್ದು ಬೈದರು ಎಂಕಲ್ ಮುಲ್ಪ ಪಡ್ಡಾಯಿರುಡು ಬತ್ತ ಒಂದೇ ಊರ್ದಾರೆ ಪುತ್ತೂರ್ದಾರೆ ಅಂಜ ಎನ್ನ ಬಡದಿಗೆ ಪನಿ ಹುಷಾರಿದ್ದೆ ಅಂಚಿ ದೂರ ಹೊಡಿಪುನಾಗಲ್ಲ ಸರಿ ರೋಡು ದಾಯ್ತಾನ ಒಂಜಿ 10 ದಿನ ಬ್ರಹ್ಮರಕ್ಕಸಿಂದು ಕೆಲವು ಈಕೆ ಕಾರ್ಕಳ ಅಂಚಿ ಇಂಚಿ ಬೇತೆ ಊರಿಗೆ ಹೋದು ಮರ್ದು ಮಾಯ ಮಲ್ತೋ ಅಂದ ಐಟದ ಆಲ ಹೊರಕ್ಕೆ ಮಾತ್ರ 5 ನಿಮಿಷ 10 ನಿಮಿಷ ಇಲ್ಲಡೆ ಹೋಗಿ ಅಂಚನೆ ಇರ್ತೇನೆ ಅಂಚ ಎನ್ನ ಬಿಡದಿನ ಅಪ್ಪ ತಮ್ಮಲ್ಲ ಪುನರು ನಮಗಲ್ಲ ಲಕ್ಷ್ಮೀ ಬೆಟ್ಟೋಡು ಅಮ್ಮನ ಒಂಜಿ ಪೂಜೆ ಒಂದು ದರ್ಶನ ಉಂಡು ಆಯ್ಕೋಬೋದು ಬರ್ಕೊಂಡು ಅಂತೆಲ್ಲ ತೊಂದು ಬರ್ತೇವೆ ಯಾನ ಬಗ ಬೆಲೆ ದೂರ ಕೆಲಸ ಹೊಡಿದ್ದೆ ಅಕಲೇ ಬರ್ತಲೆ ಒಂಜಿ 35-40 ವರ್ಷ ಮುಟ್ಟ ಆಂಡ್ ಶುರು ಆದ ಒಂಜಿ 3 ವರ್ಷ ಆತನಾತೆ ಅಂಚೆ ಬರ್ತದೆ ಹಾಲೆಗೆ ಒಂದು ಹುರ್ಕು ಅವೊಂದು ಬಸ್ ಕೊರಿಯರು ಅಂಚೆ ಇಲ್ಲ ಒಂತೆ ಹುಷಾರಾಯಲ್ಲ ಅಂಚೆ ಇಂಕ್ಲು ಪ್ರತಿ ವರ್ಷ ಎಲ್ಲ ಇತ್ತೆ ಬರ್ತೊಂದಿಲ್ಲ ಅಂಚೆ 6 ದರ್ಶನದ ಮೇರೆ ಪಂಡೇರಿ ನಿಗಲಿ ಗ್ಯಾರಂಟಿ ಪೂರಾ ಹುಷಾರಾಪಾರ అయిన బాబు దాಯ್ತಾನು ಒಂಜಿ ಕಾಣಿಕೆ ಅಮ್ಮಗೆ ಒಪ್ಪಿಸಲಿ ಅಂಚೆ ಇಂಕ್ಲು ಪ್ರತಿ ವರ್ಷದ ಇಂಚೆ ನವರಾತ್ರಿ ಸಮಯಡು ಅಮ್ಮಗೆ ಒಂಜಿ ಬತ್ತದು ಪಾದ ಒಪ್ಪಿಸೋದು ಅಂಚೆ ಉಳ್ಳಚ್ಚೆ ಪ್ರತಿ ವರ್ಷದ ಬರ್ಪ ನವರಾತ್ರಿಗಳ ಮಹೋತ್ಸವದ ವರ್ಷ ಪೂಜೆಗಳ ಬರ್ಪ ಇಲ್ಲಡೆಗೆ ತಾರಾಯಿ ದಕ್ಷಿಣ ಪೂರ ಕೊಣಪ ಅಂಚೆ ಅಲ್ಲ ಹುಷಾರುಳ್ಳತ್ತೆ ಇಲ್ಲ ಬತ್ತಲ್ಲ ಒಂಜಿ 35-40 ವರ್ಷ ಹೊಡೆದು ವಾಲ್ ಆಪುಜಿ ವಯರಾಗ ಆಪುಜಿ ನಡಪ್ಪೆರ ಆಪುಜಿ ಎದೆ ಉರಿ ಪಂಡದು ತಾಪತ್ರ ಹಿಡಿತಾಳು ಅಂಚೆ ಬುಕ್ಕ ಜಾನ ಹುಷಾರೇ ಉರ್ಲೈತೆ ತಕೊಂಬಿಡು ಒಂಜಿ 80 ವರ್ಷ ಅಲ್ಲಿಗೆ ಒಂಜಿ 69 ವರ್ಷ ಪ್ರಾಯ ಆತುಂಡು ಅಂಚ ಇತ್ತೆ ಅಪ್ಪೇನ ತೂಯರ ಬೈದರು ಅಪ್ಪೇನ ತೂಯರ ಬತ್ತು ಮುರಾಣಿ ಎಂಕ್ಲ ಅಂಚನೆ ಒಂಜಿ ಸಡನ್ ಒಂಚ ಹುಷಾರಿದ್ದೆ ಅಂದ ಇತ್ತೇನೆ ಒಂಜಿ 3 ತಿಂಗಳಿಗೆ ದುಂಬು ಏಪ್ರಿಲ್ ಮಾರ್ಚಿಡು ಆ ಸಮಯ ಬರ್ತದೆ
ಭಾರಿ ಬಂಗೋಡು ಮಗೆ ಪತ್ತೊಂದು ಬರ್ತದೆ ಇಡೇ ಬರ್ತದೆ ದರ್ಶನ ಪಡೆದು ಆರ್ನ ಧರ್ಮದರ್ಶಿದ ಆ ತೀರ್ದು ಮತ್ತು ಪೋಯ 6 ಬಂಡೇರು ಸಾರ ಪಾರು 2 ಜನವರ ಬಲಿ ಮಾತ ಸರಿಯಾಪಣದು ಅಂಚ ಒಂಜು ಪಟ್ಟೆನೂಳು ಮಂತ್ರಿತದು ಮಾತ ಕೊರಿಯರಿ ಈತ ಸಮಯ ಏನು ಪಣಿತು ಇಂಪ್ರೂವ್ ಅದು ಇನ್ನು ನಡತ್ತೊಂದು ಅಲ್ಚಿಡೆ ಮುಟ್ಟ ಬತ್ತೆ ಬೇತಾಕ್ಲೆಗ್ಲ ಪಂತ ಬೇತಾಗಲೇ ಪಂತು ಹಗಲೆಗ್ಲ ಭಾರಿ ತೃಪ್ತಿ ಉಂಡು ಮತ್ತೊಂದು ನಮಸ್ತೆ. ಎಲ್ಲಿಂದ ಬಂದಿದ್ದೀರಾ? ನಾವು ಮಾಡವಿಂದ ಬಂದಿದ್ದೀರಾ? ಕ್ಷೇತ್ರಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು ಮದುವೆಗೆ ಮೊದಲೇ ಬಂದುಕೊಂಡಿದ್ದೆ, ನಂತರ ಮದುವೆ ಆಯಿತು, ಮತ್ತು ಗುರುಪುರಕ್ಕೆ ಹೋದೆ, ಅದರ ನಂತರ ಸ್ವಲ್ಪ ಕಡಿಮೆ ಮಾಡಿದೆ. ಈಗ ಮಾಡೋಲ್ಲಿ ಬಂದು ಹೋದ ನಂತರ ಈಗ 2 ವರ್ಷದಿಂದ ಬರ್ತಾ ಇದ್ದೇನೆ. ಹಾಗೆ ನನ್ನ ಭಕ್ತಿಯಲ್ಲಿದ್ದಂದ್ರೆ ಒಂದು ಅನ್ನದಾನಕ್ಕೆ ಅದಕ್ಕೆ ಇದಕ್ಕೆ ಸೇವೆಯನ್ನು ಕೊಡ್ತಾ ಇರ್ತೇನೆ. ಆ ತಾಯಿಯ ಕಾರಣಿಕದ ಬಗ್ಗೆ ತುಂಬ ಜನ ಮಾತನಾಡಿದರು. ನನಗೂ ತುಂಬ ನಂಬಣಿಕೆ, ತುಂಬ ಶಕ್ತಿ ಉಂಟು ಇಲ್ಲಿ. ಹಾಗೆ ಭಾರಿ ವಿಶ್ವಾಸದಿಂದ ಬರ್ತಾ ಇದ್ದೇನೆ ಸೇವೆಗೆ. ಮದುವೆಯ ಮೊದಲು ಮಾಡವಿಂದ ನೀವು ಇಲ್ಲಿ ಬರಬೇಕು ಅಂತ ಅಲ್ಲ, ಮಾಡೇನಲ್ಲ, ಅದು ಐವರ್ನಾಡು, ಮತ್ತು ಮುಂದೆ ಹೋಗಬೇಕು, ಮುಂದೆ ಹೋಗಬೇಕು, ಮತ್ತು ದೂರ ಇದೆ. ಅಲ್ಲಿಂದ ಬಂದುಕೊಂಡಿದ್ದು. ಗುರುಪುರದಿಂದ ಒಂದು 2-3 ಸಲ ಬಂದಿದ್ದೇನೆ, ಮತ್ತೆ ಹೆಚ್ಚು ಬರ್ಲಿಕ್ಕೆ ಆಗ್ತಿರಲಿಲ್ಲ. ಅಲ್ಲ, ಐವರ್ನಾಡಿಂದ ಬರಬೇಕು ಅಂತಂದ್ರೆ ಈ ಕ್ಷೇತ್ರದ ಬಗ್ಗೆ ನಿಮಗೆ ಯಾರಾದರೂ ಹೇಳಿರ್ಬೇಕಲ್ಲ? ಹೌದು, ಫಸ್ಟಿಗೆ ಒಂದು ಸಲ ಹೇಳಿದರು, ಹೀಗೀಗ ಆಗಿದೆ, ಅಲ್ಲಿಗೆ ಹೋದರೆ ಆಗ್ತದೆ ಅಂತೇಳಿ. ನಿಮಗೆ ಏನೆಲ್ಲ ಕಾರಣಿಕ? ನನಗೆ ಮದುವೆ ಆಗಿದೆ. ಮದುವೆಗೆ ಹರಕೆ ಹೇಳ್ಕೊಂಡಿದ್ರ ನೀವು? ಹಾರಿ ಕೇಳಿಕೊಂಡಿದ್ದೆ, ಒಂದು ಸೀರೆ ಮತ್ತು ಒಂದು ಚಿನ್ನದ ಹೂವನ್ನು ಕೊಡ್ಬೇಕಂತ ಹೇಳಿದ್ದಾರೆ. ಹಾಗೆ ಕೊಟ್ಟಿದ್ದೇವೆ. ದೇವರಿಂದ ನಾನು ಈಗ ದೇವರಿಂದ ಅವರಿಲ್ಲ ಅಂತಾದರೂ ನನಗೆ ದೇವರಿಂದ ಬೇಕಾದಷ್ಟು ಮಾಡಿ ಇಟ್ಟು ಹೋಗಿದ್ದಾರೆ. ಹಾಗೆ ಜೀವನದಲ್ಲಿ ನಾನು ತೃಪ್ತಿಯಲ್ಲಿ ಇದ್ದೇನೆ. ಅದು ಈ ಅಮ್ಮನ ಕ್ಷೇತ್ರದ ಶಕ್ತಿ. ನಿಮಗೆ ವಿವಾಹ ಭಾಗ್ಯ ಕೂಡ ಒದಗಿ ಬಂದಿದ್ದು ತಾಯಿಯಿಂದ? ಖಂಡಿತ. ಈಗ ಮತ್ತೆ ಈ ಊರಿಗೆ ಬಂದಿದ್ದೀರಿ, ಕ್ಷೇತ್ರಕ್ಕೆ ಬಂದಿದ್ದೀರಿ. ಹೌದು. ಹಾಗೆ ನಾನು ನಿತ್ಯದಲ್ಲಿ ಬರ್ತೇನೆ, ಶುಕ್ರವಾರ ದಿವಸ ಎಲ್ಲ ಹೀಗೆ ಸೇವೆಗೆ ಬರ್ತೇನೆ, ಮತ್ತು ಚಂಡಿಕೆ ಆಗ ಜಾತ್ರೆ ಸಮಯದಲ್ಲಿ ಬರ್ತೇನೆ. ಬರ್ತಾ ಇರ್ತೀರಿ. ತಾಯಿಯನ್ನು ನಂಬಿದ್ರೆ ನಿಮಗೆ ಯಾವುದೇ ತೊಂದರೆ ಇಲ್ಲ? ಖಂಡಿತ ಇಲ್ಲ. ಎಂಗ್ಲಿಗೆ ಮಸ್ತ್ ಕಷ್ಟ ಇತ್ತಂಡು ಅಂಚ ಅಪ್ಪೆ ನಡೆ ಬತ್ತದ ಕ್ಷೇತ್ರ ಬತ್ತದ ಎಂಗ್ಲ ಕಷ್ಟ ಪೂರ ಅಪ್ಪೆ ಪರಿಹಾರ ಅಂತ ಕೊರಿಯರು ತುಂಬುರ್ದೆ ಬರೊಂದಿತ್ತೇರು ಅಜ್ಜ ಅಜ್ಜಿ ಬರೊಂದಿದ್ರು ಮಾತ ಎಂಕ್ಲ ಪುಟ್ಟಿಯರು ತುಂಬೆ ಬರೊಂದಿತ್ತೇರು ಇಡೆಗೆ ಎಂಗ್ಲ ಕಷ್ಟ ಪೂರ ಅಪ್ಪೆನೇ ಪರಿಹಾರ ಅಂತ ಕೊರಿಯರು ನಾನು ತುಂಬಗ್ಲ ಅಪ್ಪೆ ಎಂಕ್ಲೇನು ಮಲ್ಲ ನೆಟ್ ನನ್ನ ಪೇರು ಬಂಡದು ಅಪ್ಪೆನ ಪ್ರತಿ ವರ್ಷ ಬರ್ಪಾರ? ಪ್ರತಿ ವರ್ಷ ಬರೋದಿಲ್ಲ. ಈರ್ನ ಇಲ್ಲು ಅಲ್ಲೋ ಇಲ್ಲಿ ಪೆರ್ನೆ ಅಣುಮಾಜೆಡ್ ಅನುಮಾಜೆ ಪೆರ್ನೇನೆ ಈರ್ ಪೆರ್ನೇರ್ದಿಡೆ ಬರೋಂದಿಲ್ಲ ಕಂಡನಿಲ್ಲೇ ಕಣ್ಣನಿಲ್ಲ ಕಲ್ಮಡ್ಕ ಬೆಲ್ಲಾರೆ ಕಲ್ಮಡ್ಕ ಆಯ್ತು ಬೆಳ್ಳಾರೆ ಹಿಡ್ದು ಬರೋಂದಿಲ್ಲ ಬರೋದಿಲ್ಲ. ಅಲ್ಪಲ ಎಂಗ್ಲೇ ಮಸ್ತ್ ಕಷ್ಟ ಅಪ್ಪೆನ ಎಂಗ್ಲೇನು ಅಲ್ಪಲ ಸರಿ ಮಂತ್ ಕೊರಿಯರು ಕಷ್ಟ ಅಂತ ಪನ್ನೊಂದು ಬತ್ತಂಡ ಅಪ್ಪ ಕೈ ಬುಡ್ಪುಜರು ಬೇತೆ ಏರೆ ಗಂಡಲ ಪಂತಾರ ಮುಲ್ಪದ ಬಗ್ಗೆ ಸುಮಾರು ಜನಕ್ಕೂ ಬಂತ ಸುಮಾರು ಇಲ್ಲೇ ತಂದು ಬತ್ತದಲ್ಲ ಅಕ್ಲವು ಸರಿ ಆತಾರೆ ಅಪ್ಪೆನ ಪ್ರಸಾದ ಒಯ್ಕ ಪೂರ ನಟ್ಟೊಂದು ಬೈದೇರಪ್ಪ ನಡಿ ಎನ್ನ ಬಾಲೆಗೆ ಒಂಜಿ ಕಾರು ಬರೊಂದು ಜನ ಸರಿ ಜನ ಬುಲ್ಪು ಅಪ್ಪೆಡ ಬತ್ತ ನಟ್ಟದ ಬುಲ್ತದ ಪ್ರಾರ್ಥನೆ ಮನ್ನಗ ಬಾಲೆ ಅಪ್ಪಗಣೆ ನಡತ್ತದೆ ಅಪ್ಪೆಡ ನಟ್ಟದ ಪೋಯಿ ಕೂಡಲೇ ಇರ್ನ ಬಾಲೆದ ಕಾರು ಸರಿ ಅಪ್ಪೆಗೆ ಫೋನ್ ಮಂದ್ ಮೂಲ ಪಂಡಲ್ಲ ಅಪ್ಪಗಣೆ ಲೆಕ್ಕದ ಉಂಟು ಜೋಕ್ಲು ಉಸಾರಿ ಇಪ್ಪೇರು ಅಂದ್ರೆ ಇರೆಗ್ ಪಣ್ಣ ಅಪ್ಪಗ ಮೂಲ ಅಪ್ಪೆನ ನಂಬಿನ ಕೂಡಲೇ ಆ ಭಕ್ತಿಡು ನಂಬುಂಡ ಅಪ್ಪಗನೇ ಒಂಜಿ ಕಾರಣಿಕ ತೋಷ್ಪಾವಲ್ಲ ತೋಷ್ಪಾಬೇರು ಅಪ್ಪೆ ಎಂಚಿನ ಕಷ್ಟ ಇತ್ತಲ್ಲ ಎಂಕ್ಲ ಫೋನ್ ಮಂತ್ ಮೂಲ ಪಂಡುಂಡ ಅಪ್ಪೆ ಅಪ್ಪಗಣೆ ಎಂಕ್ಲೆಗೆ ಕಡಿಮೆ ಅಪ್ಪಡು ಉಸಾರಿ ಜನ ಆತು ನಂಬಿಕೆ ನಂಬಿಕೆ ಕುದ್ರೋಳಿ ದೇವಸ್ಥಾನ ಬೊಕ್ಕ ಪಟ್ನ ಕುಡ್ಲಡ್ದು ಬೈದಾರೆ ಇರೆಗ ಇಂಚ ಲಕ್ಷ್ಮೀದೇವಿ ಬೆಟ್ಟದ ಬಗ್ಗೆ ಎಂಗ್ಳು ಮುರಾಣಿ ಬತ್ತೀನಿ ಫಸ್ಟ್ ಒಂಜಿ ಜನಟ ಕೇಂದು ಬತ್ತೀನಿ ಎಂಗ್ಲೆ ಕಾರಣಿಕ ಇಂಚ ಗೊತ್ತಾಂಡ ಮುಲ್ಪದ ಎಂಗ್ಲೆಗ್ ಒಂಜಿ ಜನ ಪಂಡದು ಗೊತ್ತಾಯಿನಿ ಅಲ್ಪ ಇಂಚಿನಲ್ಲ ಪೋಂಡ ಗೊತ್ತಾಪುಂಡು ತೀರ್ಮಾನ ತಂಡ ಎಂಗ್ಲೆ ಪೂರ ಸಂತೋಷ ಬಂದು ಎಂಗ್ಲೆ ಒಂಜಿ ಖುಷಿ ಇತ್ತ ಪಂಡ ಏನು ಒಂಜಿ ಆಸ್ಪತ್ರೆಡು ಒಂಜಿ ಪೊಂಜಿ ಒಂದು ತುಯರೆ ಪೋದು ಅಲ್ಪ ಎಂಗ್ಲೆ ಭೇಟಿ ಮಲ್ತೀರು ಅಂಚ ಇಂಕಲ್ ಪೋಲೆ ಪುತ್ತೂರ್ದ ಬಸ್ ಸ್ಟಾಂಡ್ ಕುಲ್ಲುಂಡ ಬಸ್ ಸ್ಟ್ಯಾಂಡ್ ಜಪ್ಪಾವೀರು ಅಂಚ ಹಿಡ್ದು ಬೊಕ್ಕ ರಿಕ್ಷಾಡ್ ಪಂಡ ಪನ್ಪೀರು ಪಂಡೀರು ಪಂಡ ಆರೆಗ್ ದಾದ ಆದಿತ್ತಂಡಿಗೆ ಆರೆಗ್ ಅರ್ನ ಸಮಸ್ಯೆ ಪೂರ ಪರಿಹಾರ ಆತಂಡಂದೆ ಅಂದ ಅಂಚ ಇನ್ನಟ್ಟೆ ಅಂಕಲ ಬತ್ತೀನಿ ಎಂಕಲ್ನಲ್ಲ ಒಂಜಿ ಪರಿಹಾರ ಆವಡು ಪಂಡದ ಬತ್ತ ಇಡೆಗೆ ಎಂಕ್ಲಿಗೆ ಒಂಜಿ ಸಂತೋಷತೆ ಕೊಡು ಮುತ್ತಿತಿ ಕೊಡು ಪಂಡದ ಎಂಕ್ಲಿಗೆ ಇಡೆ ಬೈದ ಇಡೆ ಬತ್ತಿ ಬೊಕ್ಕ ಇಂಚ ಉಂಡು ಇರೆಗ ಅದೇ ನಂಬಿಕೆ ತಿಕ್ಕದುಂಡು ಎಂಕ್ಲಿಗೆ ಬರ್ಪಿನೋಡ್ಸಲ್ಲ ಎಂಕ್ಲು ಬದುಕದವರೇ ಇಂಚೇನೆ ಬರಂದು ಪೋಂದು ಉಪ್ಪ ಸರಿಲ್ಲ ನವರಾತ್ರಿದ ಪೊರ್ತುಡು ಲಕ್ಷ್ಮೀದೇವಿ ಬೆಟ್ಟಡು ಉಲ್ಲರು ಅಂದು ಪ್ರತಿ ವರ್ಷ ಬರ್ಪಾರೆ ಸಾರಾತ ಎಂಕಳು ಅಂಚೆ ನಾಲ್ನೈತೆ ಬತ್ತು ಅಂತ ದಾಯಗ ಅಪ್ಪೆನ್ ನಮ್ಮೊಂದು ದಾಯಗಂದು ಬತ್ತಾರು ಎಂಕ್ಲೆ ಹುಷಾರವ್ಡೆ ನಮ್ಮ ಮಗಕ್ಕೆ ಹುಷಾರಿದ್ದಿ ಒಂಜಿ ತೂರು ಮಾನಸಿಕ ತಡೆಕೊಣೆ ಹೆಚ್ಚಂಬ್ರಾಣಿ ಬತ್ತಿತ್ತು ಬತ್ತಿನ ಪಂಡೇರಿ ಎಲ್ಲ ಒಂಜಿ ಚಂಡಿಕ ಹೋಮತ ತಡೆ ಪೂರ ಕೊಂಡೊಯ್ಯರು ಐನೋ ಕುಳಿಕ್ಕಳು ಪೂರ ದೂರ ಅಪ್ಪು ತೆಂಬತ್ತದ ಬಳ್ಳೆಯರು ಅಣ್ತು ಕೊಂಡೊಳ್ಳೆ ಅಂಡ್ತು ಅಂಚೆ ಬತ್ತನೇನು ಅಪ್ಪೆಡ ನಟ್ಟದು ಪೋದಿತ್ತಾರತೆ ದಾದ ಪೂರಕ್ಕೆ ಎಂದಿತ್ತಾರ ಅಪ್ಪೆಡ ಇರು ಅಪ್ಪೆಟ ಎಂಕ್ಲ ಕೈ ವೀಸ ಮಗಕ್ಕೆ ಅಯ್ಯಿಂದ ದೆಪ್ಪಾತು ಕೊರಿಯರು ಐಡ್ತಕ್ಕೂ ಹುಷಾರ ತಿತ್ತ ಎಂಕಳ ಇಲ್ಲಿ ತಡೆ ಪೂರ ಕೊಡದು ಪೋಡು ನನ್ನ ಇಡೆಗೆ ಅರ್ಪುಡ ನಮಸ್ಕಾರ ನಮಸ್ಕಾರ ನವರಾತ್ರಿ ಗಮ್ಮತ್ತೆ ನವರಾತ್ರಿ ಗಮ್ಮತ್ತೆ ಒಂದ ಮಾಡ್ಕೊಂಡವಳು ಗಮ್ಮತ್ತು ನಮ್ಮ ಅವಳು ದಾಲಾಗ್ದಿ ನಮ್ಮ ಅವಳು ಬಡವನ ಭಕ್ತಿದ ಸೇವೆನೂ ಮಾಡ್ಕೊಂಡು ಆತೆ ಭಕ್ತಿದ ಸೇವೆ ಮಾತ್ರ
ಒಲ್ಪ ಇರ್ನ ಊರು ಒಲ್ಪ ಎಂಕಲ ಸುಳ್ಯ ಆಲೇಟಿ ಇರು ಸುಳ್ಳ್ಯರ್ದು ಬೈದಿನಿ ಹಾಂ ಹಾಂ ಏರ್ ಪೂರ ಬೈದಾರು ಯಾನು ಬಿಡೇದಿ ಮರ್ಮಾಳ ಮುಜ್ಜ ಹಾಂ ಹಾಂ ಲಕ್ಷ್ಮೀದೇವಿ ಬೆಟ್ಟದ ಬಗ್ಗೆ ಹೆಂಚಿನ ಪಂಡ ಇನಿ ಹೊಸತ್ತು ಬತ್ತಿನ ಅಥವಾ ದುಂಬೆ ಬರೋಂದಿತ್ತಾರ 30 ವರ್ಷ ಅನ್ವ 30 ವರ್ಷದಿಂದ ಬರೋಂದಿಲ್ಲ ರೇ ಹಾಂ ಹಾಂ ಈರ್ನ ಬಾಲೆ ತೀರ್ಕೊಂಡೆ ಅವು ಬಿಳಿಗನ ಐತಿತ್ತು ಅಂಚ ಈಡೆ ಬರ್ತದ ಬುಡಿಯರ ಬರ್ಲಿನ ಅಂಚ ಸ್ಥಾಪನೆ ಮಾಡ್ತಾರೆ ಐದು ಬುಕ್ಕ ವರ್ಷ ತಿಂಗಳಿಗೂ 2 ಸರ್ತಿ ಬರ್ತದೆ ಮುಳ್ಪಾಡ್ದು ಎಂಕ್ಲ ಇಲ್ಲಡೆ ತಡೆಕೊಂಡು ಹೋಗ್ತದೆ ಈರ್ನ ಅವು ಅದಾದ ಸಮಸ್ಯೆ ಆದಿತ್ತಂಡ ಅವು ಮೂಲೆ ಪರಿಹಾರ ಅಂಡ್ ಅಂದ ಮೂಳೆ ಸರಿ ಬೇತೆ ಕಡೆಗೆ ಪೋಯಿನ ಅಲ್ಪ ಆತಿಜಿ ಅಮ್ಮ ನಮಸ್ತೆ ನಮಸ್ತೆ. ಗಮ್ಮತ್ತೆ ದಸರಾ ದಸರಾ ಗಮ್ಮತ್ತು ಒಲ್ಪಡ್ದು ಬೈದಿನಿ எனக்கு ಪೆರ್ನೆ ಅನು ಮಜರಿ ಇಲ್ಲ ಏತು ವರ್ಷದಿಂದ ಇಡೆ ಬರೋಂದಿಲ್ಲ ರೀ ಅಂದಾಜಿ 4 ವರ್ಷನೇ ಅವು ದೇವರಿಗೆ 4 ವರ್ಷ ಇಡೆ ಬರೆ ಶುರು ಬಂತದ ಎಂಕ್ಲಿ ಈರ್ನ ಮದ್ಮೆಗೆ ದುಂಬು ಮದ್ಮೆ ಆದಿ ಮದ್ಮೆ ಆಯ್ಕೆ ಜೋಕ್ಲು ಮತ್ತು ಆಯ್ನಡ್ದು ಬುಕ್ಕ ಜೋಕ್ಲಿ ವಿಸರ್ಜನೆ ಬರ್ತದ ಅಂಚ ಮತ್ತು ಇಂಚಿನ ಪಂಡಲ ಎಂಕ್ಲ ಚೂರು ವಿಸರ್ಜನೆ ಅಪ್ಪನ ಎಂಕ್ಲ ಸ್ವಾಮಿ ಅಪ್ಪ ಎಂಕ್ಲಿ ಕಷ್ಟ ಪರಿಹಾರವನ್ನು ಪಡೆದು ಪ್ರಸಾದ ಪಂಡ ಕಡಿಮೆ ಆಪೇದಂಡು ಅವು ಇನಿ ಮುಟ್ಟಲ್ಲ ಎಂಕ್ಲ ಕೋಡೆ ಮುಟ್ಟಾಗಲ ಇನಿ ಪ್ರಸಾದ ಕೊಂಡೋದು ಬತ್ತ ಕೋಡ್ಲ ಬತ್ತಿತ್ತೆ ಶುಕ್ರವಾರ ಪೂಜೆಗೆ ಇನ್ನಿತ ಚಡ್ಡಿಕ ಯಾಗ ಪೂಜೆ ಅಂತ ಎಂಕ್ಲೆ ರಕ್ಷಲ ಇಲ್ಲ ಗುಳ್ಳು ಎಲ್ಲ ಬೀರ ತುಲವಾರ ಪೂಜೆ ಎಲ್ಲ ಉಂಡು ಎನ್ನ ಮಗನ ಲೆಕ್ಕೋಡು ಈರ್ನ ಬಾಲೆಗೆ ದಾದ ಆದಿತ್ತಂಡು ಎನ್ನ ಮಗಕ್ಕೆ ಒಂಜಿ ಹುಷಾರಿದ್ದಾನೆ ಆದಿತ್ತು ನಿಂಚಾನೆ ಪಂಡ ಕಡಿಮೆ ಅಂಡಿತ್ತೆ ಕಡಿಮೆ ಆದಿತ್ತೆ ಹುಷಾರಿಲ್ಲ ಇತ್ತ ಬಿರ ಮಲ್ಲ ಜವಾನಿ ಆತೆ 45 ವರ್ಷ ಅಂದು ಬತ್ತನೆ ಅಂಚ ಒಂಜಿ ಮಗಲಿಂಗ್ಲ ಮದಿಮೆ ಮೋಡ ಅಂಡು ಅಂಚ ಅಪ್ಪಗೆ ಕಾಕಜಲ ಕೊರಿಯ ಕೊರ್ದಾನಾಗ ತುಲಭಾರ ಮನ್ಪೋಡು ಬಂಡೇರು ಅಂಚ ನಂಗೆ ಒಂದು ತುಲಭಾರ ಎಲ್ಲ ಮಗಲೆಗ್ಲ ಮದ್ಮೆ ಆವಂದೆ ಉಪ್ಪುನಗ ಕೇಂದಿತ್ತಾರೆ ಮುಲ್ಪ ಅವು ಆ ಒಪ್ಪರ ಒಂದು ಪೋದು ನಿಗಂಡ ಒಂದು ಇಜ್ಜಾಂಡು ಅಂಚ ಅಪ್ಪೆ ಕಾಕಾಜಿ ಕೊರ್ದು ಬಂದಾಗ ತುಲಭಾರ ಎಲ್ಲ ಮನ್ಪಲೆ ಬಂಡಿತಾರೆ ಅಂಚ ಎಲ್ಲ ತುಲಭಾರ ಎಲ್ಲ ಉಂಡು ನಾನು ಎಂಕ್ಲಿ ಅಪ್ಪ ಈ ಥರ ಕೈ ಬಿಡ್ತೀರು ಇರ್ನ ಮಗಕ್ಕೆ ಹುಷಾರಿಜ್ಜನ್ನಲ್ಲ ಅಪ್ಪೆ ಹುಷಾರ್ ಮಂತ್ ಕೊರಿಯರು ಮಗಲಿಗೆ ಮದಿಮೆ ಆ ಒಂದು ಇಜ್ಜಂಡು ಅವಲ ಪೋದು ಕೂಡು ಮಾತ ಕೊಡುದು ಅದು ಬಾಯರು ಎಂಕ್ಲಿ ಇಲ್ಲಿ ರಕ್ಷಾರ್ನ ಮುಲ್ಪದ ಅಂದೆ ಆವಡಮ್ಮ ನಮಸ್ತೆ ನಮಸ್ತೆ ಒಲ್ಪಡ್ದು ಬೈದಾರು ಏನು ಸಂಪ್ಯರ್ದು ಸಂಪ್ಯಾರ್ದು ಲಕ್ಷ್ಮೀ ಇಲ್ಲ ಇಂಬೇರೆ ಪುದಾರಿ ಇರ್ತು ಸ್ವಾಮಿಲಿ ಕಾರುಗಳ ಲಕ್ಷ್ಮಿಂದು ಪುದಾರ್ದು ಇರ್ತೀನಿ ಲಕ್ಷ್ಮಿಂದು ಬುಕ್ಕ ಏನಿತ್ತ 40 ವರ್ಷ ತಿಂಚಿ ಬತ್ತೊಂತುಲ್ಲೆ ಇತ್ತೆಲ್ಲ ಉಂತತಿಜಿ ಏತು ತೀರ್ಜಂಡಲ್ಲ ಬುಕ್ಕ ಎಂಕ್ ಇಲ್ಲಾಂಡು ಕಾರು ಮಾತ ಜೋಕ್ಲನ ಇಂಜಿನಿಯರಿಂಗ್ ಗಾರ್ಡ್ ಮಾತ ಇತ್ತ ಆಫೀಸ್ ಮಾತ ಅಂತುಂಟು ಕೋಸ್ಟಲ್ ಹೋಮ್ ಉಂಡಿತ್ತು 8 ವರ್ಷ ನಡಪ ಅಂತುಲ್ಲೇರು ಜೋಕುಲು ಈ ಏತು 40 ವರ್ಷದಿಂದ ಇಡೆ ಬರೋಂತುಲ್ಲೆ ನಾಗ ನಂಬಿಲ್ಲ ಪ್ರತಿಯೊಂದು ಜಗ್ಲೇನು ಭಕ್ತಿ ಟೆನ್ನ ಕೊರೋಂತುಲ್ಲೆ ಅಂಚದು ದೇ ಆಲ ತೊಂದರೆ ಬಂತಿದ್ದೆ ರೆಡ್ಡ ಅನುಗ್ರಹ ಟುಳ್ಳೆ ಈರು ದಾದೆಕ್ಕಂದು ಅಪ್ಪೆ ನಡೆ ಬತ್ತಿನಾರ ಏನು ಇಂಚ ನಿಮ್ಮ ಎರ ಫಂಡರು ಅಂಟತ್ತು ಬತ್ತೆ ಬತ್ತು ತನಗೆ ಇತ್ತೆ ಗೊತ್ತಾಂಡು ಐಡ್ತುಕೊಂಡು ಬತ್ತೊಂತುಳ್ಳೆ ಇಲ್ಲಿ ಮಾಂತ ಇತ್ತು ಜೋಕ್ಲು ಕಲ್ಪಡು ಅಂಡದು ಕಲ್ತೇರು ಇಂಜಿನಿಯರಿಂಗ್ ಆಂಡು ಮಾಂತ ಜೋಕ್ಲು ಅವೇ ಈತ ನೆಟ್ಟುಳ್ಳೆ ನಂಚಲ್ಲ ಅಪ್ಪೆಡ ಬತ್ತದ ಇರ್ನದ ಅದಾಂಡಲ್ಲ ಕಷ್ಟಕ್ಕೆ ಎಂದಿತ್ತಾರ ಕೆಂಡುತ್ತಿತ್ತೆ ಮಾಂತ ಅವು ಸರಿ ಆತು ನಿಂಕು ಮಾಂತ ಸರಿ ಆತು ಅಪ್ಪೆಡ ದಾದಪುರ ನಟ್ಟದಿತ್ತಾರ ಇರು ನಿತ್ತ ಒಂಜಿ ನಟ್ಟುನ ಜೋಕ್ಲಾಗಿ ರಡ್ಡು ಮದ್ಮೆ ಹೊಡಿಂದು ನಟ್ಟು ಅಂತುಳ್ಳೆ ಬುಕ್ಕ ಐಕು ದುಂಬು ಇಲ್ಲ ಅವಡು ಬುಕ್ಕ ಆರೆಗೆ ಟ್ರಾನ್ಸ್ಫರ್ ಬೆಂಗಳೂರಿಗೆ ಆಯ್ನ ಈಡಿಯಾಗ ಅವಡು ಅಂತ ಬೆಂಗಳೂರು ಉಡ್ತು ಈಡಿಯಾಗ ಬೆಳ್ಳಾರೆಗೆ ಆಂಡು ಆರೆಗೆ ವಿಜಯ ಬ್ಯಾಂಕ್ ಮ್ಯಾನೇಜರ್ ತಿತ್ತೇರು ಅಂಚ ಮಾತ ತಿಂಚುಂಡು ಅಪ್ಪೆಡಕ್ಕೆ ಎಂದಿತ್ತಾರ ಟ್ರಾನ್ಸ್ ಅಂಚ ಬುಕ್ಕದಾಲ ಒಂಜಿ ಇಲ್ಲ ಓಡು ಕಾರ್ ಓಡು ಬುಕ್ಕ ಜಾಗೆ ಓಡು ಜಾಗೆ ಮಾಂತ ಆಂಡು ಎಂಕ್ ಅಂಚಲ್ಲ ಅಪ್ಪೆಡ ದಾದಪುರ ಕೆಂಡರ ಪೂರ ಆಂಡು ಒಂಜಿ ಆತಿ ಅಂಚ ಬುಕ್ಕದಾಲ ಮೇಡಮ್ ನಮಸ್ತೆ ನಮಸ್ತೆ ನವರಾತ್ರಿಯ ಶುಭಾಶಯಗಳು ನಿಮಗೆ ಥ್ಯಾಂಕ್ ಯು ನಿಮಗೂ ಕೂಡ ಸೇಮ್ ಟು ಓಕೆ ಎಲ್ಲಿಂದ ಬಂದಿದ್ದೀರಿ ಮೇಡಮ್ ನೀವು ನಾವು ಈಗ ಮಂಗಳೂರು ಮೊದಲು ನಾನು ಬೆಂಗಳೂರಲ್ಲಿದ್ದೆ ಬೆಂಗಳೂರಿಂದ ಬರ್ತಾ ಇದ್ದೆ ನಿಮ್ಮದು ಬ್ಯಾಂಗ್ಳೂರ ನೇಟಿವ್ ನಿಮ್ದು ಇಲ್ಲ ಸಕಲೇಶ್ಪುರ ಸಕಲೇಶ್ಪುರದವ್ರು ದಕ್ಷಿಣ ಕನ್ನಡದವರೇ ಸಕಲೇಶ್ಪುರ ಅಂದರೆ ಮಾರನಹಳ್ಳಿ ಅಲ್ಲಿರೋದು ನಾನು ತುಂಬ ವರ್ಷದಿಂದ ಒಂದು 20-25 ವರ್ಷದಿಂದ ಬರ್ತಾ ಇದ್ದೆ ಲಕ್ಷ್ಮೀದೇವಿ ಬೆಟ್ಟಕ್ಕೆ ಬರ್ತಾ ಇದ್ದೀರಿ ಹೌದು ನನ್ನದು ಹೇಗೆ ಗೊತ್ತಾಯಿತು ಮೇಡಮ್ ಕ್ಷೇತ್ರದ ಬಗ್ಗೆ ಒಂದು ದಿವಸ ಪುತ್ತೂರಿಗೆ ಬರುವಾಗ ಯಾರು ಹೇಳಿದರು ಅಲ್ಲಿ ಒಂದು ಲಕ್ಷ್ಮೀ ಬೆಟ್ಟ ನನ್ನ ಮಾವ ಒಬ್ಬರು ಇದ್ದಾರೆ ಮಲೆನಾಡು ಪುತ್ತೂರು ಅಲ್ಲಿ ಅವರು ನನಗೆ ಒಂದು ಸಮಸ್ಯೆ ಇತ್ತು ಮನೆಯಲ್ಲಿ ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದರು ಮತ್ತು ನನ್ನ ಜೊತೆ ನನ್ನ ಚಿಕ್ಕಪ್ಪ ಒಬ್ಬರು ಡ್ರಿಂಕ್ಸ್ ಮಾಡ್ತಾಯಿದ್ರು ಅವರು ಡ್ರಿಂಕ್ಸ್ ಬಿಡಿಸಲಿಕ್ಕೆ ಬಂದರು ಅವತ್ತು ಬಿಟ್ಟವರು ಇವತ್ತಿನ ತನಕ ಅವರು ಡ್ರಿಂಕ್ಸ್ ತಗೊಳ್ತಾ ಇಲ್ಲ ಮತ್ತು ನನ್ನದು ಕೂಡ ತುಂಬ ಸಮಸ್ಯೆಗಳು ಜಾಬ್ದು ಬ್ಯಾಂಗ್ಳೂರಲ್ಲಿರುವಾಗ ಜಾಬ್ದು ಎಲ್ಲ ಸಮಸ್ಯೆ ಆಗ್ತಾಯಿತ್ತು ಆಗೆಲ್ಲ ಇದಾಗಿದೆ ಮತ್ತು ನನಗೆ ಇಲ್ಲಿ ಬಂದ ಮೇಲೆ ಮದುವೆ
ಮದುವೆದು ತುಂಬ ಬೇಡಿ ಬೇಡಿ ಮದುವೆ ಆಯಿತು. ತುಂಬ ಡಿಲೇ ಆಗ್ತಾ ಇತ್ತಾ ಮದುವೆ? ತುಂಬ ಡಿಲೇ ಆಗ್ತಾ ಇತ್ತು, ಲೇಟಾಗಿ ಆದದ್ದು. ಈಗ 5 ವರ್ಷ ಆಯಿತು, ಬಟ್ ಆಯಿತು. ಮತ್ತು ನಾನೊಂದು ಚಿನ್ನದ ತಾಳಿ ಹರಕೆ ಮಾಡಿದ್ದೆ, ತಂದು ಕೊಟ್ಟೆ. ತಾಯಿಯಲ್ಲಿ ನೀವು ಏನು ಕೇಳ್ಕೊಂಡ್ರೂ ಆಗುತ್ತೆ? ಏನು ಕೇಳಿಕೊಂಡ್ರೆ ಆಗ್ತದೆ ನನಗೆ. ನಿಮ್ಮ ಹಸ್ಬೆಂಡ್ ಕೂಡ ಜೊತೆಗೆ ಬರ್ತಾರೆ? ಅವರನ್ನು ನಾನು ಮೊದಲು ಇಲ್ಲಿ ಕರ್ಕೊಂಡು ಬಂದೆ. ಮನೇಲಿ ತುಂಬ ಸಮಸ್ಯೆ ಇತ್ತು, ಈಗೆಲ್ಲ ಇದಾಗಿದೆ. ಮೊನ್ನೆ ಆಶ್ಲೇಷ ಬಲಿ ಇತ್ತು, ಅದಕ್ಕೆ ಬರೋ ಕೂಡ ಇಲ್ಲಿ ದೇವರು ಅವರೇ ಹೇಳಿದರು, ನಿನ್ನದು ತುಂಬ ಸಮಸ್ಯೆ, ನೀನು ಬಂದ ಮೇಲೆ ಮನೆಯಲ್ಲಿ ಸಂಪೂರ್ಣ ಪರಿಹಾರ ಆಗಿದೆ. ನಿಮ್ಮ ಗಂಡ ಹೇಳಿದ್ರ ನೀವು ಅವರ ಮನೆಗೆ ಹೋದ್ಮೇಲೆ ಅವರ ಸಮಸ್ಯೆ ಕೂಡ ಪರಿಹಾರ ಆಗಿದೆ? ಹೌದು. ಅವರನ್ನು ಕೂಡ ತಾಯಿ ಹತ್ರ ಕರ್ಕೊಂಡು ಬಂದಿದ್ದೀರಿ? ಹೌದು, ಕರ್ಕೊಂಡು ಬಂದಿದ್ದೇನೆ. ಬೇರೆ ಯಾರಿಗಾದ್ರೂ ಹೇಳಿದ್ದೀರಾ ಕ್ಷೇತ್ರದ ಬಗ್ಗೆ? ನಾನು ತುಂಬ ಈಗ ಬಂದ್ರಲ್ಲ ಇವರ ನನ್ನ ಅತ್ತಿಗೆದ ಅತ್ತೆ, ಅವರನ್ನು ಕೂಡ ನಾನೇ ರೆಫರ್ ಮಾಡಿ, ಅಂದರೆ ಅವರಲ್ಲ, ಅವರ ಮಗಳು, ನನ್ನ ಅಣ್ಣ ಅತ್ತಿಗೆ, ಅವರಿಗೆ ತೊಂದರೆ ಇತ್ತು ಜಾಬುದು. ಅವರು ಕೂಡ ಇಲ್ಲಿ ಬಂದರು. ಈಗ ಪ್ರತಿ ತಿಂಗಳಿಗೆ ಒಮ್ಮೆ ಆದರೂ ಬಂದೆ. ಅವರಿಗೆ ಸಹ ಜಾಬ್ ಆಗಿದೆ ಅದು? ಅವರು ಜಾಬಲ್ಲಿ ಇದ್ರು, ಜಾಬಲ್ಲಿ ಬೇರೆ ಸಹೋದ್ಯೋಗಿಗಳದ್ದು ಪ್ರಾಬ್ಲಮ್ ಇತ್ತು, ಅದು ಸಹ ಕ್ಲಿಯರ್ ಆಯಿತು? ಕ್ಲಿಯರ್ ಆಯಿತು. ಓಕೆ ಓಕೆ. ತುಂಬ ನಂಬ್ತೀರಿ ಹಾಗಾದ್ರೆ ತಾಯಿ? ಹೌದು, ನಾನು ತುಂಬ ನಂಬ್ತೇನೆ. ಏನು ಹೇಳ್ತೀರಿ ಬೇರೆ ಭಕ್ತರಿಗೆ? ಬೇರೆ ಭಕ್ತರಿಗೆ ಎಂಥ ಕಷ್ಟ ಇದ್ದರೂ ಕೂಡ ಇಲ್ಲಿ ಬಂದು ಬೇಡಿಕೊಳ್ಳಿ, ಪರಿಹಾರ ಆಗ್ತದೆ. ಖಂಡಿತ ಪರಿಹಾರ ಮಾಡಿ ಕೊಡ್ತಾಳೆ ತಾಯಿ ಅಂತ. ಹೌದು. ಓಕೆ, ಥ್ಯಾಂಕ್ ಯು ಮೇಡಮ್, ಒಳ್ಳೆಯದಾಗಿ. ನಾನು ಸುಳ್ಯ ತಾಲೂಕಿನ ಗುತ್ತಿಗೆರೆ ಗ್ರಾಮದ ಪಂಜ ಹೋಬಳಿ ಚಿಕ್ಕಮೂಳಿ ಎಂಬಲ್ಲಿ ವಾಸವಾಗಿದ್ದೇನೆ. ಬಹುಶಃ ನಾನು ಒಂದು ಸಮಯದಲ್ಲಿ ಬಹಳ ಒಂದು ದುಶ್ಚಟಕ್ಕೆ ಬಲಿಯಾಗಿದ್ದೆ. ಬಹುಶಃ ನನ್ನ ಮನೆ ಪಕ್ಕದವರು ನನ್ನ ಹತ್ರ ಬಹಳ ಒಂದು ಅನ್ಯೋನ್ಯತೆಯಲ್ಲಿ ಇದ್ದವರು, ನೀವು ಒಂದು ಸಾರಿ ನಾವು ಅಲ್ಲಿಗೆ ಹೋಗಿ ಬರುವ ಅಂತ ಹೇಳಿ ಇಲ್ಲಿ ಬಂದು ಧರ್ಮದರ್ಶಿ ಹತ್ರ ಪ್ರಾರ್ಥಿಸಿಕೊಂಡಾಗ ಅವರು ಒಂದು ಪ್ರಸಾದವನ್ನು ಕೊಟ್ಟು, ನೀವು ಇನ್ನು ಯಾವುದೇ ದುಶ್ಚಟದಲ್ಲಿ ಮಾಡಬಾರ್ದು, ನನ್ನನ್ನು ದುಶ್ಚಟಕ್ಕೆ ಮಾಡಬೇಕು ಅಂತೇಳುವಾಗ ಮನಸ್ಸು ಬರುವಾಗ ನನ್ನನ್ನು ನಂಬಿಕೊಳ್ಳಿ ಅಂತೇಳಿದರು. ಅದೇ ಸಮಯದಿಂದ ಸ್ವಲ್ಪ ಒಂದೇ ಸಾರಿ ಬಿಡಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಬಿಟ್ಟು ಇವಾಗ ಏನೋ ನನ್ನ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ, ಬಹುಶಃ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೂಡ ಮುಗಿದ ತಕ್ಷಣ ಬಂದು ಪ್ರಾರ್ಥಿಸಿಕೊಂಡೆ, ಉದ್ಯೋಗ ಏನಾದರೂ ಪ್ರಾಪ್ತಿ ಆಗ್ತದೆ ಅವರಿಗೆ ಅಂಥೇಳಿ. ಇಲ್ಲ, ಅವರಿಗೀಗ ನಮ್ಮ ಕ್ಲಾಸು ಇಂಜಿನಿಯರಿಂಗ್ ಮುಗಿದ ತಕ್ಷಣ 1 ವರ್ಷದೊಳಗೆ ಉದ್ಯೋಗ ಪ್ರಾಪ್ತಿಯಾಗ್ತದೆ ಅಂಥೇಳಿದರು. ಹಾಗೆ ಅವರು ಕೂಡ, ನನ್ನ ಮಗ ಈಗ ಬೆಂಗಳೂರಲ್ಲಿ ಉದ್ಯೋಗ ಆಗಿದ್ದಾನೆ. ಈಗ ಇನ್ನೊಬ್ಬರು ಕೂಡ ಒಂದು ಕಾನೂನು ವೃತ್ತಿಯಾಗಿ ಈಗ ಕಲಿಕೆಗೆ ಹೋಗ್ತಾನೆ ಅಂತ ಹೇಳಿದರು. ಅದೇ ಪ್ರಕಾರ ಅವರು ಕೂಡ ಈಗ ಇದೆ ಪುತ್ತೂರಿನಲ್ಲಿ VC ಕಾಲೇಜಿನಲ್ಲಿ ಉಜಿಶ್ಯಾಮ್ ಅಂತೇಳಿ ವಕೀಲ ವೃತ್ತಿಯನ್ನು. ಸರ್, ಈಗ ನೋಡಿ, ಅವಾಗ ನಾವು ಕೇಳುವಾಗ ಬೇರೆಯವರ ಅಭಿಪ್ರಾಯವನ್ನು ಹೇಳ್ಕೊಂಡ್ರು. ಕೆಲವರು ಮದುವೆ ಆಗಲಿಲ್ಲ, ಕಂಕಣ ಭಾಗ್ಯ ಕೂಡಿ ಬರಲಿಲ್ಲ ಅಂತ ಹೇಳಿದರು. ಇನ್ನು ಕೆಲವರು ಕೆಲಸದ ಬಗ್ಗೆ ಕೇಳಿಕೊಂಡ್ರು. ಈಗ ನೀವು ಸ್ವತಃ ನಿಮ್ಮ ಅನುಭವವನ್ನು ಹೇಳ್ತಾ ಇದ್ದೀರಿ, ಯಾಕಂದರೆ ನೀವು ದುಶ್ಚಟಗಳಿಗೆ ದಾಸರಾಗಿದ್ದವರು, ಅದರಿಂದ ಹೊರಗೆ ಬಂದಿದ್ದೀರಿ. ಈಗ ಹೌದು, ಸಂಪೂರ್ಣವಾಗಿ ಹೊರಗೆ ಬಂದಿದ್ದೀನಿ. ಹೊಸ ಜೀವನ ಸಿಕ್ಕಿದೆ. ಮನೆಯಲ್ಲಿ ಏನೋ ಸಮಸ್ಯೆ ಬಂದರೂ ಕೂಡ ನಾನು ಅಲ್ಲಿ ಒಂದು ದೇವಿ ಬೆಟ್ಟಕ್ಕೆ ಹೋಗಿ ಬರ್ತೇನೆ ಪ್ರಾರ್ಥಿಸಿಕೊಂಡ್ರೆ ನನ್ನ ಎಲ್ಲ ಒಂದು ಕಷ್ಟ ಅಥವಾ ಏನೇ ಸಮಸ್ಯೆ ಆದರೂ ಕೂಡ ಅದು ಅಲ್ಲಿಗೆ ನಿವೃತ್ತಿ ಆಗ್ತಾಯಿತ್ತು. ತಾಯಿಯನ್ನು ಭಾರಿ ಭಕ್ತಿಯಿಂದ ನಂಬ್ತಾ ಇದ್ದೀರಿ. ಇದ್ದೇನೆ. ಬೇರೆ ಭಕ್ತರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಕೆಲವು ತುಂಬ ಕಷ್ಟಗಳಿಂದ ಬಳಲ್ತಾ ಇರುವವರು ಇದ್ದಾರೆ. ಈಗ ಎಲ್ರಿಗೂ ಅಂದರೆ ಪ್ರತಿಯೊಬ್ಬರು ಕೂಡ, ನಾನು ಕೂಡ ಈಗ ಇಲ್ಲಿ ಬಂದವ್ರ ಹತ್ರ ನೀವು ಏನಾಗಿ ಬಂದ್ರಿ ಅಂತ ಕೇಳುವಾಗ ಅವರು ಕೂಡ ಅವರ ಕಷ್ಟಗಳನ್ನು ಹೇಳ್ತಾರೆ. ನನಗೆ ಹೀಗೆ ಸಮಸ್ಯೆ ಆಯಿತು, ನನ್ನ ಮಗ ಶಾಲೆಗೆ ಹೋಗ್ತಾ ಇಲ್ಲ, ಹಾಗೆ ಏನು ಮಾಡಿದ್ರಿ ನೀವು ಅಂತ ಕೇಳಿದೆ. ಬಹುಶಃ ನಾನು ಇಲ್ಲಿ ಬಂದು ಪ್ರಾರ್ಥಿಸಿಕೊಂಡಾಗ ಅವರಿಗೆ ಈ ಥರ ಒಂದು ಹೋಮ್ ಅಂತ ಹೇಳುವಂಥದ್ದು ಇಲ್ಲಿ ಮಾಡಿಸಿ ಪ್ರಸಾದವನ್ನು ಕೊಡ್ತಾರೆ. ಅವರು ಶಾಲೆಗೆ ಖಂಡಿತವಾಗಿ ಹೋಗ್ತಾರೆ ಅಂತ. ನೆಕ್ಸ್ಟು ನಾನು ಒಂದು 2 ತಿಂಗಳು ಕಳೆದು ಬರುವಾಗ ಅದೇ ಮನುಷ್ಯ ಸಿಕ್ಕಿದ್ರು. ಹೇಗಿದ್ದಾನೆ ಮಗ ಅಂತ ಕೇಳಿದೆ. ಇಲ್ಲ, ಇವಾಗ ಪರವಾಗಿಲ್ಲ, ತಣ್ಣಾಗಿ ಶಾಲೆಗೆ ಹೋಗ್ತಾ ಇದ್ದಾನೆ, ಓದ್ತಾ ಇದ್ದಾನೆ, ಒಳ್ಳೆ ಬುದ್ಧಿ ಕಲಿತಾ ಇದ್ದಾನೆ ಅಂತ ಹೇಳಿದೆ. ಅದಕ್ಕೆ ನಾನು ಹೇಳಿದೆ, ನಾವು ಯಾವುದೇ ಇದ್ರೂ ಕೂಡ ಗಟ್ಟಿಯಾಗಿ ನಂಬಿಕೊಂಡು ಹೋದರೆ, ನಮ್ಮ ನಂಬಿಕೆ ತಿಳುವಂಥದ್ದು ಮೇಯ್ನ್ ಆಗಿ ಬೇಕು. ನಂಬಿಕೆ ಇಲ್ಲದರೆ ಯಾವ ದೇವರನ್ನು ಕೂಡ ಒಲಿದ್ರು ಪ್ರಾರ್ಥಿಸಿದ್ರು ನಂಬಿಕೆ ಇಲ್ಲದ್ರೆ ಆಗೋದಿಲ್ಲ ಅಂತ ಹೇಳಿಕೊಂಡೆ. ತಾಯಿಯನ್ನು ನಂಬಿದರೆ ಎಲ್ಲವೂ ಸಕಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ಆಗಲಿ ಸರ್, ಸಂತೋಷ. ಥ್ಯಾಂಕ್ ಯು. ನವರಾತ್ರಿ ಗೌಜಿ ಎಲ್ಲಿಂದ ಬಂದಿದ್ದೀರಿ? ನಾವು ಪುತ್ತೂರು ತಾಲೂಕು ಬಡಗಂದ್ರ ಗ್ರಾಮ, ಹೊಸನಗರ ಮನೆ. ಇಲ್ಲಿ ಅವರೇ ನೀವು? ಇದೇ ಊರಿನವರಾಗಾದರೆ? ಲಕ್ಷ್ಮೀದೇವಿ ಬೆಟ್ಟಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವು ಕಳೆದ ವರ್ಷದಿಂದ ಬರ್ತೇವೆ. ನನ್ನ ಮಗಳಿಗೆ ಮದುವೆ ಆಗಲಿಲ್ಲ, ಅಂದರೆ ಎಲ್ಲಿ ಹೋದ್ರೆ ಕೂಡ ಆಗುತ್ತಾ ಇಲ್ಲ, ಆಯಿತು ಇಲ್ಲಿ ಬಂದು ಆಯಿತು. ಮೊನ್ನೆ ನಾವು ಜೂನು 8ಕ್ಕೆ ಮದುವೆ ಆಯಿತು. ಈಗ ಕಂಕಣ ಭಾಗ್ಯ ನಿಮ್ಮ ಮಗಳಿಗೆ ಕೂಡಿ ಬರ್ತಾ ಇರಲಿಲ್ಲ ಅಂತ, ಲಕ್ಷ್ಮೀದೇವಿ ಬೆಟ್ಟಕ್ಕೆ ಬಂದರೆ ಎಲ್ಲವೂ ಸರಿಯಾಗುತ್ತೆ ಅಂತ ಯಾರು ಹೇಳಿದರು ನಿಮಗೆ? ನಮ್ಮ ಅಕ್ಕ ಇದ್ದಾರೆ, ಅವ್ರು ಹೇಳಿದ್ರು. ಇಲ್ಲಿ ಬಂದ ಕೂಡಲೇ ನನಗೆ 40 ದಿವಸದಲ್ಲಿ ಮದುವೆ ಆಗಿದೆ. ಹೌದಾ? ಓಕೆ. ಲಕ್ಷ್ಮೀದೇವಿ ಅಕ್ಕ ಹೇಳಿದ್ದ ನಿಮಗೆ? ಅವರಿಗೆ ಸಹ ಕಷ್ಟಗಳು ಪರಿಹಾರ ಆಗಿದೆ ಅಂತ ಹೇಗೆ? ಬರ್ತಾ ಇದ್ದಾರೆ ಮುಂಚೆ, ತುಂಬ ವರ್ಷ ಆಯ್ತದೆ.
ನನಗೆ ನಾನು ಮತ್ತೆ ಬೇಡ ಅಂತ ಹೇಳಿ ಬರಲಿಲ್ಲ, ಮತ್ತೆ ಬಂದೆ. ಇಲ್ಲಿ ಎಂತ ಮೊದಲು ನೀವು ನಂಬಲಿಲ್ಲ? ಮತ್ತೆ ಎಂತ ಇಲ್ಲಿ ಎಂತ ಆಶ್ರಯ ಬಳ್ಳಿಯೆಲ್ಲ ಮಾಡಿ ಮದುವೆ ಆಯಿತು. ಮದುವೆ ಆಯಿತು. ನಮಸ್ತೆ ಸರ್. ನಮಸ್ತೆ. ನವರಾತ್ರಿ ಹಬ್ಬದ ಶುಭಾಶಯಗಳು ನಿಮಗೆ. ಧನ್ಯವಾದಗಳು. ನಿಮಗೂ ನಿಮ್ಮ ಚಾನಲ್ಗೂ ಹಾರ್ದಿಕ ನವರಾತ್ರಿ ಶುಭಾಶಯಗಳು. ಓಕೆ. ಚಂಡಿಕಾ ಯಾಗ ಲಕ್ಷ್ಮೀದೇವಿ ಬೆಟ್ಟದಲ್ಲಿ ಭಾರಿ ವಿಜೃಂಭಣೆಯಿಂದ ನಡೆದಿದೆ, ನೀವು ಕೂಡ ಪಾಲು ಪಡೆದಿದ್ದೀರಿ. ಏನು ಹೇಳ್ತೀರಿ ಕ್ಷೇತ್ರದ ಬಗ್ಗೆ? ಇಲ್ಲ, ಈ ಕ್ಷೇತ್ರ ಬಹುಶಃ ಒಂದು ಮನೆ ದೇವರ ಥರ ಮಾಡ್ಕೊಂಡು ಬಂದಿದ್ದಾರೆ ಇವರು. ಬಟ್ ಸಾವಿರಾರು ಜನರಿಗೆ ಅವರವರ ಕಷ್ಟಗಳನ್ನು ಇಲ್ಲಿ ಬಂದು ದೇವರ ಹತ್ರ ಬೇಡಿಕೊಂಡಾಗ ಕಷ್ಟ ಪರಿಹರಿಸಲಿಕ್ಕೆ ದೇವರ ಹತ್ರ ಪ್ರಾರ್ಥನೆ ಮಾಡಿದಾಗ ಆ ಕೆಲಸ ಸುಮಾರು ಜನರದ್ದು ಆಗಿದೆ. ಅದರಿಂದಾಗಿ ವರ್ಷದಿಂದ ವರ್ಷಕ್ಕೆ ಬಹುಶಃ ಸಾವಿರಾರು ಜನ ಈ ದೇವಸ್ಥಾನ ಅಭಿವೃದ್ಧಿ ಆಗಲಿಕ್ಕೆ ಮೂಲ ಕಾರಣ ದೇವಿಯ ಶಕ್ತಿ ಮತ್ತು ದೇವಿಯ ಕರುಣೆ ಮತ್ತು ಭಕ್ತರ ನಂಬಿಕೆಯ ಮೇಲೆ ಇಲ್ಲಿ ಬರ್ತಾರೆ. ಬಂದವರಿಗೆ ನಂಬಿಕೆಗೆ ಏನು ಕುಂದು ಬಂದಿಲ್ಲ ಅಂತೇಳಿ ನನ್ನ ನಂಬಿಕೆ. ಯಾಕಂದರೆ ಇವತ್ತು ಕ್ಷೇತ್ರದಲ್ಲಿ ನೋಡ್ತಾ ಇದ್ದರೆ ಬೇರೆ ದೇವಸ್ಥಾನಗಳಿಗೆ ಕಂಪೇರ್ ಮಾಡಿದರೆ ದೇವಸ್ಥಾನ ನೋಡುವುದಕ್ಕೆ ಕಣ್ಣಿಗೆ ಚಿಕ್ಕದಾಗಿ ಕಂಡರೂ ಕೂಡ ಇಲ್ಲಿ ಭಕ್ತ ಸಮೂಹ ಒಂದು ಸಹಸ್ರಾರು ಸಂಖ್ಯೆಯಲ್ಲಿ ಇದೆ. ನೋಡಿ, ಸುಮಾರು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಬಹುಶಃ ಇಲ್ಲಿ ಇಷ್ಟು ಸಣ್ಣ ದೇವಸ್ಥಾನದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಅನ್ನದಾನ ಸೇವೆ ಮಾಡಲಿಕ್ಕೆ ಬಹುಶಃ ಅದು ಆ ದೇವಿಯ ಕೃಪೆ, ಅನುಗ್ರಹ ಮತ್ತು ಆಶೀರ್ವಾದ ತಿಳ್ಕೋಬೇಕಾಗತ್ತೆ. ಬಹಳ ದೂರದಿಂದ ಇಲ್ಲಿ ಬರ್ತಾರೆ. ಬಹುಶಃ ಈಗ ಬೆಂಗಳೂರಿನ ಮಾತ್ರ ಅಲ್ಲ, ನಾವು ಕರ್ನಾಟಕದ ಮೇಲೆ ಬೇರೆ ಬೇರೆ ಜಾಗದಿಂದ ಇಲ್ಲಿ ಬಂದು ಹೋದವರು ವರ್ಷ ನವರಾತ್ರಿ ದಿವಸ ಬಂದು ಹೋಗೋದನ್ನು ನಾವು ತಿಳ್ಕೊಂಡಿದ್ದೀವಿ. ಆಯಿತು ಸರ್, ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ತೆ. ನಮಸ್ತೆ ಅಮ್ಮ. ನವರಾತ್ರಿ ಹಬ್ಬ ತುಂಬ ಜೋರಾಗಿ ನಡೀತಾ ಇದೆ, ನೀವು ಲಕ್ಷ್ಮೀದೇವಿ ಬೆಟ್ಟದಲ್ಲಿದ್ದೀರಿ, ಹೇಗೆ ಅನಿಸ್ತಾ ಇದೆ? ಇದರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಇಲ್ಲಿ ನನ್ನ ಹೆಸರು ವಿಜಯ್ ಅಂತೇಳಿ, ನನ್ನ ಈ ಉಸಿರು ಇದೆ ಅಲ್ಲ, ಈ ಉಸಿರು ಮತ್ತು ಈ ಜೀವ ಕೊಟ್ಟಿರೋದು ಇಲ್ಲಿಯ ದೇವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾನು ಇಲ್ಲಿ ಬರೋದು ನಿನ್ನೆ ಮೊನ್ನೆದಲ್ಲ, ಸಣ್ಣ ಮಗು ಇರುವಾಗ ಇಲ್ಲಿಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿ. ಓ ಹೌದಾ? ಎಲ್ಲಿಯವರು ನೀವು ಆ್ಯಕ್ಚುಲಿ? ನಾವು ಇಲ್ಲೇ ಹತ್ರ ಸಾಲ್ಮರ ತಾರಿಗುಡ್ಡೆ. ಆದರೆ ನಾವು ಬರೋ ಟೈಮ್ಗೆ ಎಂತ ಆಯ್ತು ಅಂದರೆ, ನನಗೊಂದು ಪ್ರೇತದ ಉಪದ್ರ ಇತ್ತು ಸಣ್ಣ ಮಗು ಇರುವಾಗ. ಆಗ ನನ್ನಮ್ಮ ಇಲ್ಲಿ ಕರ್ಕೊಂಡು ಬಂದಿದ್ರು. ಅವತ್ತಿಂದ ಇವತ್ತಿನವರೆಗೆ ನನ್ನ ಉಸಿರು, ನನ್ನ ಜೀವ ಇಲ್ಲಿದ್ದು. ಇಲ್ಲಿ ಇವರು ಸ್ವಾಮೀಜಿಯ ಮಗಳು ಭರತನಾಟ್ಯ ಕ್ಲಾಸ್ ಮಾಡ್ತಿದ್ರು. ಆ ಕ್ಲಾಸ್ ಮಾಡುವಾಗ ನಾನು ಇಲ್ಲಿ ಅಂದರೆ ನಮ್ಮ ಬಡತನ ಇತ್ತು ತುಂಬ. ಆಗಿರುವಾಗ ಭರತನಾಟ್ಯ ಬೇಡ ಅಂತ ಹೇಳಿದರು. ಇವರು ಸ್ವಾಮೀಜಿ ಹೇಳಿದರು, ನಿಮ್ಮ ಮಗಳು ಇರಲಿ ಇಲ್ಲಿ, ಯಾವಾಗ ಹೆಸರು ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ. ಇವಾಗ ನಾನು ಆ ಭರತನಾಟ್ಯದಿಂದ ಹೋಗದ ಊರಿಲ್ಲ, ಅಷ್ಟು ಹೆಸರಿದೆ. ನನ್ನ ಹೆಸರು ವಿಜಯ ಅಂತಾದರೆ ಲಕ್ಷ್ಮಿ ಅಂತ ಇಲ್ಲಿದ್ದು ಸೇರಿಸಿಕೊಂಡಿದ್ದೇನೆ ನಾನು. ನಿಮ್ಮ ಹೆಸರಿಗೆ ಲಕ್ಷ್ಮಿಯನ್ನು ಸೇರಿಸಿಕೊಂಡಿದ್ದೇನೆ. ಅಂದರೆ ನಾನು ಇಲ್ಲಿ ನಿಂತು ಮಾತಾಡಲಿಕ್ಕೆ ಉಸಿರು, ಅದೇ ನಾನು ಹೇಳಿದಲ್ಲ, ನಮ್ಮ ಇಡೀ ಇದು ಇಲ್ಲೇ ಒಂದು, ಅಂದರೆ ನಾನು ಎಂತ ಮಾಡಿದರೂ ಸಹ ಕಮ್ಮಿನೇ. ಹಾಗೆ ತುಂಬ ಖುಷಿ ಆಗ್ತಾ ಇದೆ ನನಗೆ. ಈಗ ಅಂದರೆ ನೀವು ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ರಿ, ಅಂಥವ್ರು ಇಲ್ಲಿ ಡ್ಯಾನ್ಸ್ ಕಲಿತೀರಾ, ದೊಡ್ಡ ಹೆಸರು ಮಾಡ್ತಾ ಹೆಸರು, ತುಂಬ ಹೆಸರು. ನಾನು ಯಾವಾಗಲೂ ಹೋದ್ರು, ಇವಾಗ ಎಲ್ಲಿ ಹೋದ್ರೆ ಸಹ ನನಗೆ ಅಲ್ಲಿ ಟಿಪ್ಸ್ ಅಂತ ಬರುತ್ತೆ. ಆ ಟಿಪ್ಸ್ ಬಂದ ಹಣವನ್ನು ಇಲ್ಲಿ ಕೊಡೋದು ನಾನು. ಇಲ್ಲಿ ಕೊಡ್ತೀರಿ, ತಾಯಿಯನ್ನು ಅಷ್ಟು ಆರಾಧಿಸು. ಅದೇ ನನ್ನ ಇಡೀ ಕಣ ಎಲ್ಲ ಇವರೇ. ಹಾಗಿರುವಾಗ ನಾನು ಯಾರಿಗಾದ್ರೂ ಎಂಥದ್ದು ಇದು ಮಾಡಿ ಹೇಳ್ತಾರೆ, ನೀವು ಅಲ್ಲಿಗೆ ಹೋಗಿ ಸ್ವಾಮೀಜಿ ಇದ್ದಾರೆ ಅಂತ. ಅಂದರೆ ಇಲ್ಲಿಯ ಮನೆಯವರ ಹಾಗೆ ನಾನು ಸಹ ಇಲ್ಲಿ ಒಬ್ಳು. ಹಾಗೆ ಅವರ ಮನೆಯ ಬಾಂಧವ್ಯ ಕೂಡ, ಯಾಕಂದರೆ ನಿಮಗೆ ಉಸಿರು ಜೀವ ಎರಡೂ ಕೊಟ್ಟಿದೆ. ಹೌದೌದು. ಹಾಗೆ ಇನ್ನೂ ಯಾರ್ಯಾರಿಗೆಲ್ಲ ಇಲ್ಲಿ ಸಜೆಸ್ಟ್ ಮಾಡಿದ್ದೀರಾ ಮೇಡಮ್? ಇಲ್ಲಿ ತುಂಬ ಮಂದಿ ಹೇಳಿಕೊಂಡು ಬರ್ತಾರೆ. ಮಾತ್ರ ನಾನು ಹೇಳ್ತೇನೆ, ಅಂದರೆ ನಿಮ್ಮ ಒಂದು ಜೀವನ ಅದು ಅಲ್ಲಿಂದ ನನ್ನದು ಹೇಗೆ ಇಲ್ಲಿಂದ ಸ್ಟಾರ್ಟ್ ಆಯಿತಾ, ಪ್ರಾರಂಭ ಆಗಿದೆ, ಅದೇ ರೀತಿ ಪ್ರಾರಂಭ ಇಲ್ಲಿಂದನೇ ಆದರೆ ಒಳ್ಳೇದು ಅಂತ ಒಳ್ಳೆ ಹೇಳಿದ್ದಾರೆ. ಈಗ ನಿಮಗೆ ಏನೇ ಸಮಸ್ಯೆ ಬಂದರೂ ತಾಯಿ ನಿಮ್ಮನ್ನು ಕಾಯ್ತಾಳೆ ಅಂತ. ನಿಮ್ಮ ಮನೆಯವರಿಗೆಲ್ಲ ಹೇಗೆ ಇದೆ ನಂಬಿಕೆ? ಅದೇ ನಾನು ಹೇಳಿದಲ್ಲ, ಎಲ್ಲ ಇಲ್ಲಿಂದನೇ ಎಲ್ಲ ನಮ್ಮದು. ಈಗ ನನ್ನ ಒಂದು ತಮ್ಮ ಇದ್ದಾನೆ, ಅವನು ದುಬೈಯಲ್ಲಿರೋದು. ಅವನು ಸಹ ಅಷ್ಟೇ, ಎಷ್ಟೋ ಕಷ್ಟದಿಂದ, ಅಂದರೆ 10ನೇ ಕ್ಲಾಸಲ್ಲಿ ಅವನಿಗೆ ಓದ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಆಚಾರಿ ಕೆಲಸಕ್ಕೆ ಹೋದವನು ಮತ್ತೆ ವಾಪಸ್ ಎಜುಕೇಶನ್ ಮಾಡಿ ಈಗ ದುಬೈಯಲ್ಲಿದ್ದಾನೆ. ಹಾಗೆ ತಾಯಿ ಅದನ್ನು ಕೂಡ ನಿಮಗೆ ಕರುಣಿಸಿದ್ದಾಳೆ ಅಂತ ಹೇಳಿ. ಏನು ಕೊಡಲಿಲ್ಲ ಅಂತಲ್ಲ, ಎಲ್ಲನೂ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಭಕ್ತಿಯಿಂದ ಕೇಳ್ಕೊಂಡ್ರೆ ತಾಯಿ ಬೇಗ ಒಲಿ. ಹೌದೌದು. ಈಗ ನನಗೆ ಮದುವೆ ಆಗಲಿಲ್ಲ ಅಂತ ತುಂಬ ಟೆನ್ಷನ್ ಇತ್ತು. ನೋಡಿ, ನನ್ನ ಮಗ ಇಲ್ಲಿದ್ದಾನೆ. ದೇವಿ ಎಷ್ಟು ಆರಾಧನೆ ಅಂತ ಹೇಳಿದ್ರೆ, ಇವನು ಸಹ ನನ್ನೊಟ್ಟಿಗೆ ಕುಣಿತ ಭಜನೆಗೆ ಇದ್ದಾನೆ. ತುಂಬ ದೂರ ಹೋಗಿ ಮದುವೆ ಆಗಿರ್ಲಿಲ್ವಾ ನಿಮಗೆ? ಕಂಕಣ ಭಾಗ್ಯ ತುಂಬ ತಡವಾಗಿ ಬಂತು. ಇವ್ರು ಹೇಳಿದ್ರು, ಮೊದಲು ಅವಳು ಹೆಸರು ಮಾಡಲಿ, ಹೆಸರು ಮಾಡಿದ ನಂತರ ಅವಳ ಆರೋಗ್ಯ ಸರಿ ಆದ್ಮೇಲೆ ಮದುವೆ ಭಾಗ್ಯ ಕೂಡಿ ಬರ್ತದೆ ಅಂತ. ಮದುವೆ ಆಯಿತು, ಒಳ್ಳೆ ಜೀವನದಲ್ಲಿದ್ದೇವೆ. ಈಗ ನನ್ನ ಮಗ ಸಹ ಹಾಗೆ ನನ್ನ ಜೊತೆ ಸ್ಟೇಜಿಗೆ ಹಂಚಿಕೊಳ್ತಾ ಇದ್ದಾನೆ. ಹಾಗೆಲ್ಲ ಒಂದು ಖುಷಿಯ ವಿಷಯ. ಸ್ವಲ್ಪ ತಡವಾಗಿ ಕೊಟ್ಟರು ಒಳ್ಳೆದನ್ನು ಕೊಟ್ಟಿದ್ದಾರೆ. ಅದೇ ನಾನು ಬೇರೆ ಭಕ್ತರಿಗೆ ಏನೇ ಹೇಳೋದಕ್ಕೆ ಇಷ್ಟಪಡೋದಂದ್ರೆ ಅಂದರೆ ನಮಗೆ ಈ ಲಕ್ಷ್ಮಿ ಅಂತ ಹೇಳೋದು ಸ್ವಲ್ಪ ಲೇಟಾಗಿ ಬಂದರು, ಅದು ಒಂಥರ ಒಂದು ಖುಷಿಯನ್ನೇ ಕೊಡ್ತಾರೆ ಹೊರತು ನಂಬಿದವರ ಕೈ ಬಿಡೋದಿಲ್ಲ. ತಾಯಿ ನಂಬಿದವರ ಕೈ ಬಿಡೋದಿಲ್ಲ.
ಆಗಲಿ ಅಮ್ಮ, ಒಳ್ಳೇದಾಗಲಿ. ಥ್ಯಾಂಕ್ ಯು. ದಿಂಚ ಬರೋದು 45 ವರ್ಷ ಆಯ್ತು. 45 ವರ್ಷ ಇರ್ನ ಪುನಃ ಗಡ್ಡೆ ಬರೋದು ಅಮ್ಮಲ್ಲೇ ತೊಂಬರೊಂದು ಓಲಿ ಇಲ್ಲಿ ಅಂಕ್ಲ ಇತ್ತೆ ಸೂರ್ಯಕುಮಾರ್ ಅಮ್ಮನೆಲ್ಲ ಬೆಳ್ಳಿಪಾಡಿ ಅಪ್ಪೆಡದಾದ ಕಷ್ಟನ ಪನೊಂದು ಬತ್ತಿತ್ತಾರೆ ಎಂಕ್ಲ ಪಂಡ ಹುಷಾರಿಜ ಮಾಟ ದೋಸೆ ಪುರ ಆಯ್ತು ಮಂತದ ಹುಷಾರಿಜಂದ ಜೆತ್ತಿನಲ್ಲ ಪುರ ಇತ್ತೀರು ಏರು ಅಕ್ಕ ಅಕ್ಕನೇ ಅದು ಹುಷಾರಾಯ್ತು ಮುಲ್ಪ ಅಮ್ಮನಲ್ಲ ಮುಲ್ಪ ಬತ್ತಿ ಬಕ್ಕ ಹುಷಾರಾಯರೆ ಇತ್ತೆ ದಾದ ಮನ್ಪೀರ ಅಕ್ಕ ಹುಷಾರದ್ದು ಮದ್ಮೆ ಅದ ಜೋಕ್ಲು ಪುರ ಉಂಡು ಎಂಕ್ಲೆಗ್ಲ ಉಂಡು ಅಪ್ಪಗ ಜತ್ತನಲ್ಪ ಇತ್ತೇರೆ ಅದು ಕಮ್ಮನೆ ಬರ್ರ ಬಂಡದ್ದು ಮುಲ್ಪನ ತಿಂಗಳೊಟ್ಲು ಇತ್ತಲ್ಲ ಅಕ್ಕ ಪುರ ಅದು ಅಮ್ಮನೆ ಹುಷಾರ ಅಂತ ಕೊಡ್ತಾನೆ ಮೂಲದಾದ ಮಲ್ತೊಂದಿತ್ತೆ ಮೂಲದಲ್ಲ ಇಂಜೆ ಪ್ರಸಾದ ಪುರ ಕೊರ್ದು ಪುರ ಅದಕ್ಕೆ ಸರಿ ಆಯ್ತು ಅತ್ತ ತಿಂಗಳು ಇತ್ತೇರು ಅಂದು ಮುಲೆ ಅಂಡ ಜೆತ್ತಿನಲ್ಲಿ ಇತ್ತಲ್ಲ ಅದಕ್ಕ ಪ್ರಸಾದ ಇಡಿಗೆ ಹಾಕ್ಲು ಮಾಟ ಅಂತನ ರಾತ್ರಿ ಪುರ ಮಧ್ಯರಾತ್ರಿ ಪುರ ಫೋನ್ ಪುರ ಇತ್ತಲ್ಲ ಎಂಕ್ಲೆ ಪುರ ಒಂದಿಜ್ಜನಂತೆ ಅಂಚೆ 6 ಮೂಲ ಉಂತದು ಇತ್ತೇರು ಅಪ್ಪಗ ಮೂಲೆ ಆಶ್ರಯನ ಕೊಡ್ದಿತ್ತೇರಾ ಅದಕ್ಕೆ ಹುಷಾರಾದ ಕಡ್ಬಿಡ್ನು ಅಂಚ ಇಲ್ಲೇ ಹುಷಾರುಳ್ಳಿ ರೈರ್ದು ಬಕ್ಕ ದಾಲ ಆತಿಜಿ ತೊಂದರೆ ಜಾರ. ಲಕ್ಷ್ಮೀ ದೇವಿ ಬೆಟ್ಟದಲ್ಲಿ ನೆಲೆ ನಿಂತ ಲಕ್ಷ್ಮಿಯ ಕಾರ್ಣಿಕ ಕಥೆಗಳನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡಿದ್ವಿ. ಹಾಗೆ ಮೀನ ಸಂಕ್ರಮಣದಂದು ಲಕ್ಷ್ಮೀ ದೇವಿಗೆ ಸೂರ್ಯನೇ ಧರೆಗಿಳಿದು ಅವನು ತನ್ನ ರಶ್ಮಿಯ ಮೂಲಕ ಆರತಿಯನ್ನು ಬೆಳಗುವಂತಹ ದೃಶ್ಯ ಈ ಕ್ಷೇತ್ರದ ಇನ್ನೊಂದು ವಿಶೇಷತೆ. ಕ್ಷೇತ್ರವು ಆದಷ್ಟು ಬೇಗ ಜೀರ್ಣೋದ್ಧಾರವನ್ನು ಕಾಣಲಿ, ಮತ್ತಷ್ಟು ಭಕ್ತರನ್ನು ತಾಯಿ ಹರಸಲಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಹೇಮಾ ಜಯರಾಮ್, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ